हरे कृष्ण हरि बोला। हरे कृष्ण ಎಲ್ಲರಿಗೂ ಸ್ವಾಗತ। ಶ್ರೀಮದ್ ಭಾಗವತಂ 3ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 12। ನಾತಿ ಪ್ರಸೀದತಿ ತತ ಉಪಚಿತ ಉಪಚಾರೇ ಆರಾಧಿತ ಸುರಗಣೈ ಹೃದಿಬದ್ಧ ಕಾಮೇ ಯತ್ ಸರ್ವಭೂತ ದಯೆಯ ಅಸತ್ ಅಲಭ್ಯಯ ಏಕ ನಾನಾ ಜನೇಶು ಅವೈತ ಸುಹೃತ್ ಅಂತ ಆತ್ಮ। ಅನುವಾದ: ನನ್ನ ಪ್ರಭುವೇ, ಭೌತಿಕ ಕಾಮನೆಗಳಿಂದ ತುಂಬಿದವರಾಗಿ ಬಗೆ ಬಗೆಯ ಬಾಯಾಸಗಳ ಸಲಕರಣೆಗಳಿಂದ ಬಹಳ ಸಂಭ್ರಮವಾಗಿ ಪೂರ್ಣವಾಗಿ ನಿನ್ನನ್ನು ಪೂಜಿಸಲು ವ್ಯವಸ್ಥೆ ಮಾಡತಕ್ಕ ದೇವತೆಗಳ ಪೂಜೆಯಿಂದ ನೀನು ಅಷ್ಟೇನು ತುಂಬಾ ಸಂತೋಷನಾಗುವುದಿಲ್ಲ। ನಿನ್ನ ಅವಾಜ ಕರುಣೆಯನ್ನು ಮಾತ್ರ ತೋರಿಸೋದಕ್ಕಾಗಿ ನೀನು ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುವೆ। ನೀನು ಎಂದೆಂದಿಗೂ ಎಲ್ಲರ ಹಿತೈಷಿಯಾಗಿರುವೆ, ಆದರೆ ನೀನು ಭಕ್ತರಲ್ಲದವರಿಗೆ ದೊರಕುವವನಲ್ಲ। ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾನೆ। ನರಸಿಂಹದೇವರು ಹಿರಣ್ಯಕಶಿಪನ ಕೊಂದ ಮೇಲೆ ಎಲ್ಲ ದೇವತೆಗಳು ಇರ್ತಾರೆ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಂದ್ರ ಮಾಡ್ತಾನೆ, ಇನ್ನೊಬ್ಬ ಎಲ್ಲರೂ ಮಾಡ್ತಾ ಇದ್ದಾರೆ। ಅಂದ್ರೆ ಎಸ್, ನೀವು ಅವನನ್ನು ಕೊಂದಿದ್ದೀರಿ, ತುಂಬಾ ಧನ್ಯವಾದ, ಹಾಗಾಗಿ ನನಗೆ ವಾಪಸ್ ನಮಗೆ ಆರಾಮ್ಸೆ ನಮಗೆ ರಾಜ್ಯ ಮಾಡ್ಲಿಕ್ಕೆ ಆಗ್ತದೆ, ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ। ನರಸಿಂಹ ಎಂತ ಆಗಿದೆ ನರಸಿಂಹ ಈಗ ಈ ಪ್ರಾರ್ಥನೆ ಕೇಳಿ ಅವ್ರಿಗೆ ಜೋರು ಕೋಪ ಬರ್ತಾ ಉಂಟು। ಮತ್ತೆ ಮತ್ತೆ ಅವರು ಅಂತಂದ್ರೆ ಗರ್ಜಿಸ್ತಾ ಇದ್ದಾರೆ, ಇಂದ್ರನ ಪ್ರೇಯರ್ಗೆ, ಇನ್ನೊಬ್ಬನ ಪ್ರೇಯರ್ಗೆ, ಅಂದ್ರೆ ಈ ರೀತಿಯ ಪ್ರೇಯರ್ ಜಾಸ್ತಿ ಕೋಪ ಜಾಸ್ತಿ ಬರ್ತಾ ಉಂಟು। ಎಲ್ಲ ದೇವತೆಗಳು ಇದ್ದಾರೆ, ಬ್ರಹ್ಮ ಇದ್ದಾನೆ, ಎಲ್ಲರೂ ಇದ್ದಾರೆ, ಸುತ್ತ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ। ಪ್ರಾರ್ಥನೆ ಯಾವ ಪ್ರಾರ್ಥನೆ ಅಂದ್ರೆ ಈ ರೀತಿಯ ಪ್ರಾರ್ಥನೆ। ಲಾಸ್ಟಿಗೆ ಬ್ರಹ್ಮ ಪ್ರಹ್ಲಾದನನ್ನು ಕಳಿಸುವಂತಹದ್ದು, ಅಂದ್ರೆ ಎಲ್ಲರಿಗೂ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ, ಯಾಕೆಂದ್ರೆ ಅವರ ಪ್ರಾರ್ಥನೆ ಆ ರೀತಿಯ ಪ್ರಾರ್ಥನೆ। ಅಂದ್ರೆ ಹಿರಣ್ಯಕಶಿಪು ತುಂಬಾ ಉಪದ್ರ ಕೊಡ್ತಾ ಇದ್ದ, ಹಾಗಾಗಿ ಅವರ ಪ್ರಾರ್ಥನೆ ಹೇಗೆ ಹಿರಣ್ಯಕಶಿಪುವನ್ನು ಸಾಯಿಸುವಂಥದ್ದು, ಅದೇ ಇತ್ತು ಅವ್ರ ಇಚ್ಛೆ। ಇದರಿಂದ ಭಗವಂತ ಪ್ಲೀಸ್ ಆಗುದಿಲ್ಲ ಈ ಪ್ರಾರ್ಥನೆಯಿಂದ। ಮತ್ತೆ ಹೇಗೆ ಪ್ಲೀಸ್ ಆಗುವಂಥದ್ದು? ಪ್ರಹ್ಲಾದ್ ಮಹಾರಾಜ್ ಹೋಗುವಂಥದ್ದು ಹತ್ತಿರ ನರಸಿಂಹನ ಹತ್ರ, ಪ್ರಹ್ಲಾದ್ ಮಹಾರಾಜ್ 5 ವರ್ಷದ ಬಾಲಕ, ನೀವೆಣಿಸಿ, ಅಭಯಂ, ಭಯ ಇಲ್ಲ, ರಕ್ತದ ಕೈಯಿಂದ ಆಶೀರ್ವಾದ ಮಾಡ್ತಾರೆ ನರಸಿಂಹ। ಇಮಿಡಿಯೇಟ್ ಕೂಲ್ ಆಗ್ತಾರೆ। ಕೂಲ್ ಆದ ಕೂಡಲೇ ನರಸಿಂಹಗೆ ಹೇಳುವಂಥದ್ದು, ಪ್ರಹ್ಲಾದ, ನಿನ್ನ ಅನನ್ಯ ಭಕ್ತಿ, ಅನನ್ಯ ಭಕ್ತಿ ಅಂದ್ರೆ ಯಾವುದೇ ಮಿಕ್ಸ್ ಇಲ್ಲ, ನಮ್ದು ಆ ರೀತಿಯ ಭಕ್ತಿ ಅಲ್ಲ, ನಮ್ಗೆ ಅದು ಬೇಕು ಇದು ಬೇಕು। ಆಕ್ಚುಲಿ ನಾವು ಕೂಡ ಹೋಗುವಾಗ ದೇವರಿಗೆ ಸಿಟ್ಟು ಬರ್ಬೋದು, ಎಂತ ಮಾರ ಅಂತ ಪ್ರಭುಪಾದ ಹೇಳುವಂತದ್ದು। ಕೆಲವೊಮ್ಮೆ ಎಂತ ಆಗ್ತಂದ್ರೆ ನಮ್ಮ ಭೌತಿಕ ನಾವು ಇಚ್ಛೆ ಇಟ್ಕೊಂಡು ಹೋಗುವಂಥದ್ದು ಭಗವಂತನಲ್ಲಿ, ಮಗ ಇದಾಗ್ಬೇಕು, ಮಗಳಿಗೆ ಇದಾಗ್ಬೇಕು, ಅದು ಇದಾಗ್ಬೇಕು, ಇದೆಲ್ಲ ಮುಗಿಲಿಕ್ಕಿಲ್ಲ ನಮ್ದು। ಪ್ರಭುಪಾದ ಹೇಳುವಂತ ಕಷ್ಟ ಹೇಗೆ ಕೇಳದೆ ಬರ್ತದೆ, ಸುಖ ಹೇಗೆ ಕೇಳದೆ ಬರ್ತದೆ, ಅದೇ ರೀತಿ ಕಷ್ಟ ಕೂಡ ಬರುದಂತೆ। ಕಷ್ಟ ಹೇಗೆ ಕೇಳದೆ ಬರ್ತದೆ, ಅದೇ ರೀತಿ ಸುಖ ಕೂಡ ಬರ್ತದೆ। ಹಾಗಾಗಿ ನಾವು ಸುಖಕ್ಕೆ ಹೋಗಿ ಕೇಳುವುದಲ್ಲ, ನಾವು ಹೋಗುವಾಗ ಭಗವಂತ ಹೀಗೆ ಇರ್ತಾನೆ ಕೈ, ಅಯ್ಯೋ ಈ ಮಾರಾಯ ಬಂದ ಮಾರಾಯ, ಕಿರಿಕಿರಿ ಆಗ್ತದೆ, ಇರಿಟೇಷನ್ ನಾವು ಭಗವಂತನಿಗೆ, ಯಾಕಂದ್ರೆ ನಮ್ಮ ಅನನ್ಯ ಭಕ್ತಿ ಅಲ್ಲ, ನಾವು ಕೇಳುವಂಥದ್ದು ಇಂಥದ್ದೇ, ಅದು ಮಾಡು ವ್ಯವಸ್ಥೆ, ಇದು ಮಾಡು, ಇದು ಮಾಡು, ಅದು ಮಾಡು, ಇದು ಭಕ್ತಿ ಅಲ್ಲ, ಇದು ಸೋಕಾಲ್ಡ್ ಭಕ್ತಿ, ಹೆಸರಿಗೆ ಮಾತ್ರ ಭಕ್ತಿ। ಹಾಗಾಗಿ ನರಸಿಂಹ ಪ್ರಹ್ಲಾದನಿಗೆ ಆ ರಕ್ತದ ಕೈಯಿಂದ ತಲೆಗೆ ಕೈ ಇಡ್ತಾನೆ, ತುಂಬಾ ಪ್ಲೀಸ್ ಆಗ್ತದೆ ನರಸಿಂಹನಿಗೆ, ತುಂಬಾ ಖುಷಿ ಆಗ್ತದೆ ಪ್ರಹ್ಲಾದನ ಅನನ್ಯ ಭಕ್ತಿ ನೋಡಿ। ನರಸಿಂಹ ಹೇಳುವಂಥದ್ದು, ಪ್ರಹ್ಲಾದ, ನಿನ್ನ ಅನನ್ಯ ಭಕ್ತಿ ತುಂಬಾ ಖುಷಿಯಾಗಿದೆ, ನಿನ್ಗೆ ಎಂತ ಬೇಕು ಕೇಳು। ಪ್ರಹ್ಲಾದ್ ಮಹಾರಾಜ್ ಇಮಿಡಿಯೇಟ್ ಹೇಳುವಂಥದ್ದು, ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡೋದಲ್ಲ, ವ್ಯವಹಾರ ಅಲ್ಲ ನಂದು। ಫಸ್ಟ್ ಆಫ್ ಆಲ್ ನಾನು ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ನನ್ನನ್ನು ನೀವು ತಮೋಗುಣ ಮತ್ತೆ ರಜೋಗುಣಕ್ಕೆ ತಳ್ಳಬೇಡ।
ನಾನು ವಾಪಸ್ ರಿಗ್ರೆಟ್ ಆಗ್ತೇನೆ ಈ ರೀತಿ ಕೇಳಿದ್ರೆ. ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ. ಜೀವೇರ ಸ್ವರೂಪವಾಯ್ ಕೃಷ್ಣೇರ ನಿತ್ಯದಾಸ್. ನಾವು ನಿನ್ನ ಸೇವೆ ಮಾಡುದು ನನ್ನ ನಿಜವಾದ ಆದ್ಯ ಕರ್ತವ್ಯ. ಇದು ಉಳಿದದೆಲ್ಲ ನನ್ನ ತಂದೆ, ಇದೆಲ್ಲ ಸೋಕಾಲ್ಡ್ ಕರ್ತವ್ಯ. ಹಾಗಾಗಿ ನಿನ್ನ ಸೇವೆ ಮಾಡುವುದೇ ನನ್ನ ಕರ್ತವ್ಯ. ಹಾಗಾಗಿ ಬಿಸ್ನೆಸ್ ಅಲ್ಲ, ನಾನು ನಿಮಗೆ ಸೇವೆ ಮಾಡಲೇಬೇಕು. ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ. ನರಸಿಂಹ ಹೇಳ್ತಾನೆ, ನಿನ್ನ ಈ ಅನನ್ಯ ಭಕ್ತಿಯಿಂದ ನನಗೆ ತುಂಬಾ ಖುಷಿ ಆಗಿದೆ. ಪ್ಲೀಸ್ ಎಂತಾದ್ರೂ ಕೇಳು, ಪ್ಲೀಸ್ ಪ್ಲೀಸ್. ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನರಸಿಂಹದೇವರು, ಎಂತಾದ್ರೂ ಕೇಳು. ಆಗ ಪ್ರಹ್ಲಾದ ಮಹಾರಾಜ್ ಹೇಳುವಂತದ್ದು, ಎಸ್, ನಾನು ಎಲ್ಲಿಯಾದ್ರೂ ಒಳ್ಳೇದು ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸಿ. ತಂದೆ ಅವರಿಗೆ ಕಷ್ಟವೇ ಕೊಟ್ಟದ್ದು. ಅದಕ್ಕೆ ಹೇಳುವಂತ ಭಕ್ತರಿಗೆ ಯಾರು ಶತ್ರು ಇಲ್ಲ ಅಂತೆ, ಯಾರು ಶತ್ರು ಇಲ್ಲ, ಎಲ್ಲರೂ ಮಿತ್ರರೇ. ಪ್ರಭುಪಾದ ಹೇಳುವಂತದ್ದು, ಎಲ್ಲಿ ತನಕ ನಮ್ಗೆ ಶತ್ರುತ್ವ ಇರ್ತದೆ, ನಮ್ಗೆ ಒಳ್ಳೆ ಪೀಸ್ಫುಲ್ ಆಗಿ ಚಾಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯು ಕಾಂಟ್ ಚಾಂಟ್ ಪ್ರಾಪರ್ಲಿ. ಅವ ಶತ್ರು, ಇವ ಶತ್ರು, ಇದೆಲ್ಲ ಹೆಸರಿಗೆ. ಅವನಿಂದ ಆಯ್ತು, ಇವನಿಂದ ಆಯ್ತು. ನಿಮ್ಮ ಕರ್ಮ ಸಿಗುವುದು ಅಣ್ಣ. ಇನ್ನೊಬ್ಬ ಯಾರು ನಿಮ್ಮನ್ನು ಎಂತಂದ್ರೆ ಆತ್ಮವನ್ನು ಆಚರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಂದ ಆಯ್ತು, ಇವನಿಂದ ಆಯ್ತು, ಇಲ್ಲ. ನಾವು ಎಂತ ಅನುಭವಿಸ್ತಾ ಇದ್ದೇವೆ ಅದು ನಮ್ಮ ಕರ್ಮದ ಫಲ. ಯಾರು ಯಾರನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮುಟ್ಲಿಕ್ಕೆ ಆಗುದಿಲ್ಲ. ಹಾಗೆ ಇದು ಭಕ್ತನಿಗೆ ಗೊತ್ತುಂಟು. ಹಾಗಾಗಿ ಪ್ರಹ್ಲಾದ್ ಮಹಾರಾಜ್ ಹೇಳುವುದು, ನನ್ನ ತಂದೆಯನ್ನು ಕ್ಷಮಿಸುವಂತ. ಆಗ ನರಸಿಂಹ ಖುಷಿಯಾಗಿ ಹೇಳುವಂತದ್ದು, ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ತಂದೆ 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 ಇವರನ್ನೆಲ್ಲ ಕ್ಷಮಿಸಿದೆ ಅಂತ ಹೇಳ್ತಾರೆ. ಪ್ರಭುಪಾದಲ್ಲಿ ಹೇಳ್ತಾರೆ, ಬಿಕಮಿಂಗ್ ಎ ಡ್ಯೂಟಿ ಆಫ್ ಲಾರ್ಡ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಫಾರ್ ಪೇರೆಂಟ್ಸ್ ಅಂತೆ. ಭಕ್ತನಾಗುವುದು ತಂದೆ ತಾಯಿಗೆ ಅದಕ್ಕಿಂತ ಉನ್ನತ ಗಿಫ್ಟ್ ಇಲ್ಲ. ಯಾಕಂದ್ರೆ ನೀವು ಮಾಡಿದ ಭಕ್ತಿಗೆ ಅವರು ಕೂಡ ಎಲಿವೇಟ್ ಆಗ್ತಾರೆ. ಹಾಗಾಗಿ ನಾವು ಹೇಳುವಂತ ತಂದೆ ತಾಯಿಯನ್ನು ನೋಡ್ಬೇಕು, ಅದು ಕರ್ತವ್ಯ, ಇದು ಕರ್ತವ್ಯ, ಇದೆಲ್ಲ ಕರ್ತವ್ಯ. ಫಸ್ಟ್ ಅಂತಂದ್ರೆ ಭಗವಂತನಿಗೆ ಸೇವೆ ಮಾಡೋ ಕರ್ತವ್ಯ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಗಿಡದ ಬುಡಕ್ಕೆ ನೀರು ಮತ್ತೆ ಗಿಡದ ಬ್ರಾಂಚಿಗೆ ಹಾಕ್ಬೇಕಂತಿಲ್ಲ, ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಲೀಫಿಗೆ ಹಾಕ್ಬೇಕಂತಿಲ್ಲ, ಎಲೆಗೆ ಹಾಕ್ಬೇಕಂತಿಲ್ಲ, ಬುಡಕ್ಕೆ ಹಾಕಿ ನೀರು. ಮತ್ತೆ ಆ ಸೇವೆ, ದೇಶ ಸೇವೆ, ಸಮಾಜ ಸೇವೆ, ಈ ಸೇವೆ ಎಲ್ಲ ಕ್ರಿಸ್ತನಿಗೆ ಸೇವೆ ಮಾಡಿದ್ರೆ ಎಲ್ಲ ಸಲ್ತದೆ. ನಮ್ಗೆ ಗೊತ್ತಿಲ್ಲ ಇದು. ಹಾಗಾಗಿ ನಾವು ಭಗವಂತನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು, ಭಗವಂತನನ್ನು ಪ್ಲೀಸ್ ಮಾಡಿದ್ರೆ ಭಗವಂತ ಉಳಿದೆಲ್ಲ ಕೇಳ್ತಾನೆ. ಹೇಗೆ ನಾವು ಸರ್ಕಾರದಲ್ಲಿ ನಾವು ಕೆಲಸದಲ್ಲಿ ಇರ್ತೇವೆ, ಸರ್ಕಾರಿ ಕೆಲಸ, ಸರ್ಕಾರ ಎಲ್ಲ ನೋಡ್ತದೆ. ನಮ್ಗೆ ಇನ್ಶೂರೆನ್ಸ್ ನೋಡ್ತದೆ, ಮೆಡಿಕಲ್ ಇನ್ಶೂರೆನ್ಸ್, ನಮ್ಗೆ ಪೆನ್ಷನ್ ನೋಡ್ತದೆ, ಇನ್ನೊಂದು ನೋಡ್ತದೆ, ಮತ್ತೊಂದು ಎಲ್ಲ ನೋಡ್ತದೆ. ಅದು ಆಫ್ಟರ್ ಆಲ್ ಮಾನಿಟರಿ, ಅಂದ್ರೆ ಹಣದ ವಿಷಯ. ಉಳಿದದ್ದು ನೋಡ್ಲಿಕ್ಕೆ ಆಗುದಿಲ್ಲ ಸರ್ಕಾರ. ಆದ್ರೆ ಭಗವಂತ ಹಾಗೆ ಅಲ್ಲ, ಭಗವಂತ ಎಲ್ಲವನ್ನು ನೋಡ್ತಾನೆ. ಪ್ರಭುಪಾದ ಹೇಳುವಂತದ್ದು, ಒಬ್ಬ 25 ವರ್ಷ ಪ್ರಾಯದಲ್ಲಿ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಬಂದ, 60 ತನಕ ಕೆಲಸ ಮಾಡಿದ, 35 ವರ್ಷ 60 ಆದ್ಮೇಲೆ ಅವ ಬೆಡ್ ಅಲ್ಲಿ, ಅವನಿಗೆ ರೋಗ ಬಂತು, ಬೆಡ್ ಅಲ್ಲಿ ಮಲಗಿದ, ಅಲ್ಲೇ ಮಲ ಮಾಡ್ತಾನೆ, ಅಲ್ಲೇ ಮೂತ್ರ ಮಾಡ್ತಾನೆ, ರೋಗ ಬಂತು. ಪ್ರಭುಪಾದ ಹೇಳುವಂತದ್ದು ಲಾಸ್ ಇಲ್ಲ ಅಂತ ಕೃಷ್ಣ ನೋಡಿಕೊಳ್ತಾನೆ. ಅವ 35 ವರ್ಷ ಸೇವೆ ಮಾಡಿದಕ್ಕೆ ಭಗವಂತ ನೋಡ್ತಾನೆ. ಹೇಗೆ ಸರ್ಕಾರ ನಾವು 35 ಕೆಲಸ ಮಾಡಿ ನೋಡ್ತದೆ, ಆದ್ರೆ ನಾವು ಮೃತ್ಯು ಬರುವಾಗ ನೋಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಹಣದ ವಿಷಯದಲ್ಲಿ ನೋಡ್ತಾರೆ. ನಾವು ಪ್ರಿವಿಯಸ್ ನಮ್ಗೆ 60ರಿಂದ ನಾವು ಎಷ್ಟು ಬದುಕ್ತೇವೆ ಅಲ್ಲಿ ತನಕ ನೋಡ್ತಾರೆ. ಪೆನ್ಷನ್, ಇನ್ನೊಂದು ಅದು ಹಣ. ಆದ್ರೆ ಭಗವಂತ ನೋಡ್ತಾನೆ. ಇದು ನಮ್ಗೆ ಬೇಕು. ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆಗುದಂದ್ರೆ ನಮಗೆ ದಿವಸ ಹೋದಾಗಿ ನಂಬಿಕೆ ಜಾಸ್ತಿ ಆಗುವಂಥದ್ದು. ಹಾಗಾಗಿ ನಾವು ಯಾವ ರೀತಿಯ ಪ್ರಾರ್ಥನೆ ಮಾಡ್ಬೇಕು, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಗಂಟೆ ಇದು ಪ್ರಾರ್ಥನೆ ಮಾಡ್ಬೇಕು. ನಾವು ಹೋಗುವಂಥದ್ದು ಧನಂ ದೇಹಿ, ಪುತ್ರಂ ದೇಹಿ, ಆ ದೇಹಿ, ಈ ದೇಹಿ ಲಿಸ್ಟ್ ತುಂಬಾ ಇರ್ತದೆ. ರೇಷನ್ ಅಂಗಡಿಗೆ ಹೋಗುವಾಗ 45, 60, 50 ಸಾಮಾನಿದು ಲಿಸ್ಟ್ ಇರ್ತದೆ. ಅದೇ ರೀತಿ ನಾವು ಭಗವಂತನ ಹೋಗುವಾಗ ನಮ್ದು ಲಿಸ್ಟ್ ಇರ್ತದೆ. ಅದು ಬೇಕು, ಇದು ಬೇಕು, ಇದು ಬೇಕು. ಅವನಿಗೆ ಕಿರಿಕಿರಿ ಆಗ್ತದೆ, ಕಿರಿ. ಆದ್ರೂ ಕೂಡ ಅವ್ರು ಟಾಲರೇಟ್ ಮಾಡ್ತಾನೆ ನಮ್ಮ ಕಿರಿಕಿರಿಯನ್ನು. ಅಂದ್ರೆ ನಮಗೆ ನಾಚಿಗೆ, ಮಾನ, ಮರ್ಯಾದೆ ಯಾವುದಿಲ್ಲ. ಅಂದ್ರೆ ನಾವು ಯಾವುದೊಂದು ಗಲೇಜಿ ವಿಷಯವನ್ನು ಭಗವಂತನ ಹತ್ರ ಹೋಗುವಂಥದ್ದು, ಹಿಡ್ಕೊಂಡು ಹೋಗುವಂಥದ್ದು. ಈ ರೀತಿ ನಮ್ಗೆ ಬೇಜಾರಾಗ್ಬೇಕು. ಧ್ರುವ ಮಹಾರಾಜ್
ಧ್ರುವ ಮಹಾರಾಜ್ ಅವರ ತಂದೆ ಉತ್ತನಪಾದನ ತೊಡೆಯಲ್ಲಿ ಉತ್ತಮ ಇರ್ತಾನೆ. ಅವನ ತಮ್ಮ ಅಂದ್ರೆ ಇನ್ನೊಂದು ಹೆಂಡತಿಯ ಮಗ ಇವ ಕುತ್ಕೊಳ್ಳಿಕ್ಕೆ ಹೋಗ್ತಾನೆ. ಆಗ ಉತ್ತಮನ ತಾಯಿ ಹೇಳುವಂಥದ್ದು, ನಿನ್ಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸಿಟ್ಟು ಬರ್ತದೆ 5 ವರ್ಷದ ಬಾಲಕ ಧ್ರುವ ಮಹಾರಾಜಿಗೆ. ಧ್ರುವ ಮಹಾರಾಜ್ ಸಿಟ್ಟು ಬರ್ತದೆ, ಸೀದಾ ಅಮ್ಮನ ಹತ್ರ ಹೋಗ್ತಾನೆ. ಅಮ್ಮ ಕೂಡ ಅಲ್ಲಿ ಕೂಗ್ತಾಳೆ. ಅವಳು ಹೇಳ್ತಾಳೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ನನ್ನ ತಂದೆಗಿಂತ ದೊಡ್ಡ ರಾಜ್ಯ ಬೇಕು. ನಮ್ಗೆ ಇದಕ್ಕೆ ಯಾರು ಇದನ್ನು ಕೊಡ್ತಾರೆ, ಇನ್ನು ಯಾರ ಹತ್ರ ಹೋಗ್ಬೇಕು? ಅದಕ್ಕೆ ಅವಳು ಹೇಳ್ತಾನೆ, ನಾರಾಯಣ ಎಲ್ಲಿದ್ದಾನೆ? ಕಾಡಲ್ಲಿ ಇದ್ದಾನೆ. ಧ್ರುವ ಮಹಾರಾಜ್ 5 ವರ್ಷದ ಬಾಲಕ ಹೋಗ್ತಾನೆ, ತಂದೆಗಿಂತ ದೊಡ್ಡ ರಾಜ್ಯ ಬೇಕಂತ ಹೋಗ್ತಾನೆ. ಹೋಗುವಾಗ ಅವನಿಗೆ ನಡುವಲ್ಲಿ ನಾರದ ಮುನಿ ಸಿಗ್ತಾರೆ. ಅಂದ್ರೆ ವಿದೌಟ್ ಸ್ಪಿರಿಚುವಲ್ ಮಾಸ್ಟರ್ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಭಕ್ತಿಯಲ್ಲಿ ನಮಗೆ ಪ್ರೋಗ್ರೆಸ್ ಇಲ್ಲ. ಆಧ್ಯಾತ್ಮಿಕ ಗುರು ಬೇಕೇ ಬೇಕಂತ. ಹಾಗೆ ನಾರದ ಮುನಿ ಸಿಗುವಂತದ್ದು ಅವನ ಅದೃಷ್ಟದ ಭಾಗ್ಯ. ನಾರದ ಮುನಿ ಹೇಳುವಂಥದ್ದು, ಎಲ್ಲಿ ಹೋಗ್ತಾ ಇದೆಯಾ? ನಾನು ಕಾಡಿಗೆ. ಯಾಕೆ? ನಾರಾಯಣ ಹುಡುಕೊಂಡು. ಅವ ಹೇಳ್ತಾನೆ, ನೀನು ಅವಿಪಕ್ವ, ನೀನು ಅಂದ್ರೆ ಕಾಯಿ ಹಣ್ಣಾಗ್ಲಿಲ್ಲ, ಕಾಯಿ 5 ವರ್ಷದ ಬಾಲಕ, ಮತ್ತೆ ನೀನು ಯೋಗಿ ಅಲ್ಲ, ಕುಯೋಗಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವ ಹೇಳ್ತಾನೆ, ಇಲ್ಲ ನನಗೆ ಹೋಗ್ಲೇಬೇಕಂತ. ಅಂದ್ರೆ ಟೆಸ್ಟ್ ಮಾಡುವಂಥದ್ದು ಗುರು. ಮತ್ತೆ ಒಂದು ದೃಢ ಸಂಕಲ್ಪ ನೋಡ್ತಾನೆ, ಮತ್ತೆ ಅವನಿಗೆ ಮಂತ್ರ ಹೇಳಿಕೊಡ್ತಾನೆ, ಓಂ ನಮೋ ಭಗವತೆ ವಾಸುದೇವ. ಆ ಮಂತ್ರವನ್ನು ಹೇಳ್ತಾನೆ. ಮತ್ತೆ 6 ತಿಂಗಳಲ್ಲಿ ಅವನಿಗೆ ದರ್ಶನ ಆಗ್ತದೆ. ನಾರಾಯಣ ದರ್ಶನ ಆದ ಕೂಡಲೇ ಅವ ನಾರಾಯಣ್ ನೋಡಿ ಎಷ್ಟು ಪ್ಲೀಸ್ ಆಗ್ತಾನೆ ಅಂದ್ರೆ ತುಂಬಾ ಅವನಿಗೆ ಖುಷಿ ಆಗ್ತದೆ. ಅವ ಹೇಳುವಂಥದ್ದು, ಸ್ಥಾನಾಭಿಲಾಷಿ ತಪಸಿ ಸ್ಥಿತೋಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಸಾಚಾಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂ ನ ಯಾಚಿ. ನಾರಾಯಣ, ನಾನು ತಂದೆಗಿಂತ ದೊಡ್ಡ ರಾಜ ಬೇಕೆಂದು ಇಲ್ಲಿ ಬಂದೆ. ನಾನು ಭೌತಿಕ ಸುಖಕ್ಕೆ ಬಂದೆ. ಇದಕ್ಕೆ ನಾನು ಕಠಿಣ ತಪಸ್ಸು ಮಾಡಿದೆ. 1.5 ಕಾಲದಲ್ಲಿ ತಪಸ್ಸು ಮಾಡಿದೆ ನಾನು. ಈಗ ನೀನು ನನಗೆ ಸಿಕ್ಕಿದ್ಯಾ? ನೀನ್ ದೇವತೆಗಳಿಗೆ ಕೂಡ ಸಿಗುವಂಥದ್ದು ಕಷ್ಟ. ನಾನೊಂದು ಗಾಜಿನ ತುಂಡನ್ನು ಉಟ್ಕೊಂಡು ಬಂದೆ, ನನಗೀಗ ವಜ್ರ ಸಿಕ್ಕಿದೆ. ಹಾಗಾಗಿ ನನ್ಗೆ ಏನು ಬೇಡ, ನಾರಾಯಣ ನನ್ಗೆ ಏನು ಬೇಡ. ಹೋಗುವಾಗ ತಲೆಯನ್ನು ಕೆಳಗೆ ಮಾಡಿ ನಾಚಿಕೆಯಲ್ಲಿ ಹೋಗುವಂತ ಧ್ರುವ ಮಹಾರಾಜ್. ಯಾಕೆ ಆದ್ರೂ ನಾನು ಭೌತಿಕ ಇಚ್ಛೆಯನ್ನು ಇಟ್ಕೊಂಡು ಇಲ್ಲಿ ಬಂದೆ ನಾರಾಯಣ ಹತ್ರ. ನಾನು ಎಂತ ಒಂದು ದರಿದ್ರ, ನಾನು ಎಂತ ಒಂದು ನೀಚ, ಭೌತಿಕ ಇಚ್ಛೆ ಇಟ್ಕೊಂಡು ಬಂದೆ. ಹಾಗಾಗಿ ನಮ್ಗೆ ನಾಚಿಕೆ ಆಗ್ಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಕೃಷ್ಣ ಹತ್ರ ಭೌತಿಕ ಇಚ್ಛೆ ಇಟ್ಕೊಂಡು ಹೋಗುವಾಗ, ಯಾಕಾದ್ರೂ ನಾನು ಭೌತಿಕ ಇಚ್ಛೆ ಇಟ್ಕೊಂಡು ಹೋದೆ ನೋಡಿ. ಶುದ್ಧ ಭಕ್ತರಿಗೆ ನಾಚಿಕೆ ಆಗ್ತದೆ, ನಮ್ಗೆ ಆಗುದಿಲ್ಲ. ಅಂದ್ರೆ ನಮ್ಗೆ ನಾಚಿಕೆ ಇಲ್ಲ. ನಾವು ಕೇಳ್ತೇವೆ, ಮತ್ತೆ ಕೂಡ ಹೇಳ್ತೇವೆ, ಆ ಮಗನಿಗೆ ಎಂತಾದ್ರೂ ಮಾಡು, ಮಗಳಿಗೆ ಎಂತಾದ್ರೂ ಮಾಡು, ಗಂಡನಿಗೆ ಎಂತಾದ್ರೂ ಮಾಡು, ತಂದೆಗೆ ಎಂತಾದ್ರೂ ಮಾಡು, ನನಗೆ ಎಂತಾದ್ರೂ ಮಾಡು. ಇದೆಲ್ಲ ಭೌತಿಕ ಇಚ್ಛೆ. ಭೌತಿಕ ಇಚ್ಛೆ ಇಟ್ಕೊಂಡು ನಾವು ಹೋಗ್ಬಾರ್ದು. ಎಸ್, ಈಗ ನನ್ನ ಪ್ರಭುವೇ ಭೌತಿಕ ಕಾಮನೆಗಳಿಂದ ತುಂಬಿದವರಾಗಿ ಬಗೆ ಬಗೆಯ ಬಾಯ ಸಲಕರಣೆಗಳಿಂದ ಬಹಳ ಸಂಭ್ರಮವಾಗಿ ಪೂರ್ಣವಾಗಿ ನಿನ್ನನ್ನು ಪೂಜಿಸಲು ವ್ಯವಸ್ಥೆ ಮಾಡತಕ್ಕ ದೇವತೆಗಳ ಪೂಜೆಯನ್ನು ನೀನು ಅಷ್ಟೇ ತುಂಬಾ ಸಂತೋಷ ಮಾಡಿ. ದೇವತೆಗಳ ಪೂಜೆಯಿಂದ ಸಂತೋಷ, ಯಾಕಂದ್ರೆ ಅವ್ರದ್ದು ಇಚ್ಛೆ ಭೌತಿಕ ಇಚ್ಛೆ. ಭೌತಿಕ ಇಚ್ಛೆ ಇಟ್ಕೊಂಡು ಹೋದ್ರೆ ಭಗವಂತ ಸಂತುಷ್ಟ ಆಗುವುದು. ನಿನ್ನ ಅವಾಜ ಕರುಣೆ ಮಾತ್ರ ತೋರಿದಾಗ ನೀನು ಪ್ರತಿಯೊಬ್ಬ ಹೃದಯದಲ್ಲೂ ಪರಮಾತ್ಮನ ನಿಲ್ಲಿಸು. ಪರಮಾತ್ಮನಾಗಿ ಇರುವುದು ಯಾಕೆ? ಅವನ ಕರುಣೆ ತೋರಿಸಲು, ಅವಾಜ ಕರುಣೆ. ನೀನು ಎಂದೆಂದಿಗೂ ಎಲ್ಲರ ಹಿತೈಷಿಯಾಗಿದೆ ನೋಡಿ, ಎಲ್ಲರ ವೆಲ್ವಿಷರ್. ಭಗವಂತ ಎಲ್ಲರ ವೆಲ್ವಿಷರ್. ಈಗ ನಾವೆಂತಂದ್ರೆ ಕೇಳದ ಮಕ್ಕಳು, ಶುದ್ಧ ಭಕ್ತರು ಕೇಳುವ ಮಕ್ಕಳು. ಕೇಳುವ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಫೇವರ್ ಮಾಡ್ತಾನೆ, ಕೇಳದ ಮಕ್ಕಳಿಗೆ ನಮ್ಮನ್ನು ದೂಡುವುದಿಲ್ಲ, ನಮಗೆ ಚಾನ್ಸ್ ಕೊಡ್ತಾನೆ, ಇನ್ನೊಮ್ಮೆ ನೀನು ಸರಿಯಾಗುವಂತ ಅವನು. ಆದರೆ ನೀನು ಭಕ್ತರೆಲ್ಲರಿಗೂ ದೊರಕುವನು. ಆದ್ರೆ ಯಾರು ಭಕ್ತರಿಗೆ ಮಾತ್ರ ಕೃಷ್ಣ ದೊರಕುವುದು, ಉಳಿದವರಿಗೆ ಅಲ್ಲ.
ಎಸಿಗೆ ಭಾವಾರ್ಥಕ್ಕೆ ಹೋಗು. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾವರ್ತಿ ವೇದ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಭೌತಿಕ ವ್ಯವಹಾರಗಳ ಆಡಳಿತಗಾರರಾಗಿ ಸ್ವರ್ಗಲೋಕಗಳು ನಿಯುಕ್ತರಾಗಿರೋ ದೇವತೆಗಳು ಕೂಡ ಭಗವಂತನ ಭಕ್ತರಾಗಿರೋದು, ಅವರು ಕೂಡ ಭಕ್ತರು. ಆದ್ರೆ ತುಂಬಾ ಪುಣ್ಯ ಮಾಡಿದ್ದಾರೆ, ಆ ಲೋಕಕ್ಕೆ ಹೋಗಿದ್ದಾರೆ. ಈಗ ನಾವು ಕೂಡ ಅನ್ಸೆ, ಜನರಲ್ಲಿ ಹೇಳ್ತಾರಲ್ಲ, ಈ ದೇಶ ಸೇವೆ, ಸಮಾಜ ಸೇವೆ, ಈ ಸೇವೆ, ಆ ಸೇವೆ, ತುಂಬಾ ಪುಣ್ಯ ಮಾಡಿದ್ರೆ ಉನ್ನತ ಲೋಕಕ್ಕೆ ಹೋಗ್ಬೋದು, ಪುಣ್ಯ. ಆದ್ರೆ ಏನು ಪ್ರಯೋಜನ ಇಲ್ಲ, ಕ್ಷೀಣೆ ಪುಣ್ಯ. ನಿಮ್ಮ ಪುಣ್ಯ ಮುಗಿದ ಕೂಡಲೇ ವಾಪಸ್ ಇಲ್ಲಿ ಬರ್ಬೇಕು, ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು. ಇದನ್ನ ಅರ್ಥ ಮಾಡ್ಬೇಕು ನಾವು. ಹಾಗಾಗಿ ಯಾವ ಸೇವೆ ಮಾಡಿದ್ರೆ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಎಲ್ಲಿ ಯಾವ ಲೋಕಕ್ಕೆ ಹೋದ್ರೆ ಮತ್ತೆ ನಮ್ಗೆ ಬರ್ಲಿಕ್ಕಿಲ್ಲ, ಇದೆಲ್ಲ ನಾವು ವಿಚಾರ ಮಾಡ್ಬೇಕು. ನೋಡಿ, ನಾವು ಬುದ್ಧಿವಂತರಾಗ್ಬೇಕು. ಪ್ರಭುಪಾದ ಹೇಳುವಂತದ್ದು, ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಈಸ್ ಫಾರ್ ಇಂಟೆಲಿಜೆಂಟ್ ಕ್ಲಾಸ್, ಅಂದ್ರೆ ಬುದ್ಧಿವಂತರಿಗೆ ಅಂತ ಈ ಕೃಷ್ಣ ಪ್ರಜ್ಞಾ ಆಂದೋಲನ, ಎಲ್ಲರಿಗೆ ಅಲ್ಲ. ಹಾಗೆ ನಾವು ಬುದ್ಧಿವಂತರಾಗ್ಬೇಕು. ಯಾವ ಲೋಕಕ್ಕೆ ಹೋದ್ರೆ ಮತ್ತೆ ಬರ್ಲಿಕ್ಕಿಲ್ಲ, ಆ ಲೋಕವನ್ನು ಹುಡುಕ್ಬೇಕು. ಆದರೆ ಅದೇ ಸಮಯದಲ್ಲಿ ಅವರಿಗೆ ಭೌತಿಕ ಸಂಪನ್ನೆ ಮತ್ತು ಇಂದ್ರಿಯ ತೋಷಣದಲ್ಲಿ ಅಭಿಲಾಷೆಗಳಿರುವುದು. ಯಾರಿಗೆ? ದೇವತೆಗಳಿಗೆ. ಭಗವಂತನು ಎಷ್ಟೊಂದು ಕರುಣೆ ಉಳ್ಳವನೇ ಅಂದರೆ ಅವರು ಬಯಸುವುದಕ್ಕಿಂತ ಅಧಿಕವಾಗಿ ಎಲ್ಲ ಬಗೆಯ ಭೌತಿಕವನ್ನು ಕೊಡ್ತಾನೆ ಭಗವಂತ. ಹಾಗೆ ಈಗ ನಾವು ಕೊಡುವುದು ಹೇಗೆ ಅಂದ್ರೆ, ಈಗ ಯಾರಾದ್ರೂ ನಿಮ್ಮ ಹತ್ರ ಒಂದು 10,000 ಸಾಲ ತಗೊಳ್ತಾರೆ, ನೀವು ಅವರಿಗೆ 10,000 ಕೊಡ್ತೀರಿ. ಭಗವಂತ ಹಾಗೆ ಅಲ್ಲ. ಭಗವಂತ ಕೇಳಿದವರಿಗೆ ಜಾಸ್ತಿ ಕೊಡುವಂಥದ್ದು. ದೇನವಾಲ ಜಬ್ಬಿ ದೇತ ತಪ್ಪಾಡ್ ಬಾಡಿಗೆ ಅಂದ್ರೆ ತುಂಬಾ ಜಾಸ್ತಿ ಕೊಡುವಂತ ಭಗವಂತನಿಗೆ ಕಡಿಮೆ ಅನ್ನೋ ಪ್ರಭಾವ ಹೇಳುವಂಥದ್ದು. ಕಡಿಮೆ ಅನ್ನೋದು ಕೃಷ್ಣ ಡಿಕ್ಷನರಿ ಇಲ್ಲ ಅಂದ್ರೆ ಜಾಸ್ತಿ. ಈಗ ಇಲ್ಲಿ ಭಾರತದಲ್ಲಿ, ನಮ್ಮ ಭೌತಿಕ ಲೋಕದಲ್ಲಿ ಫುಡ್ ಶಾರ್ಟೇಜ್, ರೈನ್ ಶಾರ್ಟೇಜ್ ಇದೆಲ್ಲ ಉಂಟು. ಇಲ್ಲ, ಪ್ರಭಾವ ಹೇಳುವಂಥದ್ದು, ಇಫ್ ಯು ಡೂ 2 things ಎಂತ, ಇಫ್ ಯು ಡೂ ಹರಿನಾಮ್ ಅಂಡ್ ಇಫ್ ಯು ಡೂ ಬುಕ್ ಡಿಸ್ಟ್ರಿಬ್ಯೂಷನ್, ಕೃಷ್ಣ ವಿಲ್ ಸಪ್ಲೈ ಅನ್ಲಿಮಿಟೆಡ್ ಅಂತೆ. ಕೃಷ್ಣ ಸಪ್ಲೈ ಮಾಡ್ತಾನೆ, ಸಪ್ಲೈಯರ್ ಕೃಷ್ಣ, ನಾವಲ್ಲ. ಆದ್ರೆ ನಮ್ಗೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನಾವು ಹೇಳುವಂಥದ್ದು, ಮಾಡ್ಬೇಕಲ್ಲ, ದುಡಿಬೇಕಲ್ಲ, ಇನ್ನೊಂದು ಮಾಡ್ಬೇಕಲ್ಲ ಹೇಳ್ತೇವೆ. ಸಪ್ಲೈ ಮಾಡೋದು ಯಾರು? ಭಗವಂತ. ಹಾಗೆ ಕೊಡುವಾಗ ತುಂಬಾ ಕೊಡ್ತಾನೆ. ನಮ್ಮಾಗೆ ಅಲ್ಲ, ನಾವು ತುಂಬಾ ಜಿಪುಣರು, ನಮ್ಗೆ ಕೊಡ್ಲಿಕ್ಕೆ ಕೈ ಬರುವುದೇ ಇಲ್ಲ, ಕಿಸೆಯಿಂದ ಹೊರಗೆ ಬರುವುದಿಲ್ಲ. ಭಗವಂತ ಹಾಗೆ ಅಲ್ಲ, ಭಗವಂತ ಕೊಡುವಂಥದ್ದು. ಎಸ್, ಅಧಿಕವಾಗಿ ಎಲ್ಲ ಬಗೆಯ ಭೌತಿಕ ಸುಖಗಳನ್ನು ಕೊಡುತ್ತಾನೆ. ಆದರೆ ಅವರು ಪರಿಶುದ್ಧ ಭಕ್ತರಾಗಿ ಇಲ್ಲದಿರುವುದರಿಂದ ಅವನು ದುಷ್ಟನಾಗಿರುವುದಿಲ್ಲ. ಅವರಿಗೆ ತುಂಬಾ ಕೊಡ್ತಾನೆ, ಆದರೆ ಅವರು ಪರಿಶುದ್ಧ ಭಕ್ತರಲ್ಲ, ದೇವತೆಗಳು. ಹಾಗಾಗಿ ಪ್ಲೀಸ್ ಆಗುವುದಿಲ್ಲ, ಇದು ಭಗವಂತನಿಗೆ ಪ್ಲೀಸ್ ಆಗುವುದಿಲ್ಲ. ಪರಿಶುದ್ಧ ಭಕ್ತಿ ಮಾತ್ರ ಪ್ಲೀಸ್ ಆಗುವಂಥದ್ದು. ತನ್ನ ಅಸಂಖ್ಯಾತ ಪುತ್ರರಲ್ಲಿ ಜೀವಿಗಳಲ್ಲಿ ಯಾವನೊಬ್ಬನು ತ್ರಿವಿಧ ಕ್ಲೇಶಮಯವಾದ ಭೌತಿಕ ಜೀವನ ಉಳಿದಿರಲು ಭಗವಂತನು ಬಯಸುವುದಿಲ್ಲ. ನೋಡಿ, ಎಲ್ಲರೂ ಮಕ್ಕಳು, ದೇವತೆಗಳು ಕೂಡ ಮಕ್ಕಳು, ನಾವು ಕೂಡ ಮಕ್ಕಳು, ಶುದ್ಧ ಭಕ್ತರು ಕೂಡ ಮಕ್ಕಳು, ಎಲ್ಲರೂ ಮಕ್ಕಳು. ಆದರೆ ಭಗವಂತನಿಗೆ ಹೇಗೆ ಅಂದ್ರೆ ಡಿಸ್ಕ್ರಿಮಿನೇಷನ್ ಮಾಡುವುದಿಲ್ಲ. ಭಗವಂತನಿಗೆ ಈ ತ್ರಿವಿಧ ಕ್ಲೇಶ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಈ ಕ್ಲೇಶದಲ್ಲಿ ನಾವು ಇದ್ದೇವೆ ಭೌತಿಕ ಜಗತ್ತಿನಲ್ಲಿ. ಭಗವಂತನಿಗೆ ಇಚ್ಛೆ ಇಲ್ಲ ಅಂತ ಇಲ್ಲಿ ಇರುವಂಥದ್ದು. ಕ್ಲೇಶದಲ್ಲಿ ನಿರಂತರವಾಗಿ ಜನನ ಮರಣ ವೃದ್ಧಾಪ ರೋಗಗಳೆಂಬ ಭೌತಿಕ ಸಂಘರ್ಷಗಳಲ್ಲಿ ನರಳುತ್ತಿರಲು ಇಚ್ಛಿಸುವುದಿಲ್ಲ. ಅಂದ್ರೆ ಯಾರು ಭಗವಂತನ ಮಾತನ್ನು ಕೇಳುವುದಿಲ್ಲ, ಕೃಷ್ಣನ ಮಾತು, ಅವರಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇದು ಉಂಟೇ ಉಂಟು, ಸೈಕಲ್. ಹಾಗಾಗಿ ಇದು ಅವನಿಗೆ ಇಚ್ಛೆ ಇಲ್ಲ. ಆಕ್ಚುಲಿ ನಾವು ಸಂಕಷ್ಟದಲ್ಲಿ ಇದ್ದೇವೆ ನೋಡಿ. ಈಗ ಹೆಚ್ಚಿನವರಿಗೆ ಪ್ರಾಯ ಆಗಿದೆ, ಪ್ರಾಯ ಆದ್ಮೇಲೆ ದೇಹ ಎಲ್ಲ ಸಪೋರ್ಟ್ ಮಾಡುವುದಿಲ್ಲ, ರೋಗ ಬರ್ತದೆ. ನಮ್ಗೆ ರೋಗ ಬೇಡ, ವೆರಿ ಸೂನ್ ಮರಣ ಕೂಡ ಬರ್ತದೆ. ಮರಣ ಬೇಡ ನಮ್ಗೆ, ಆಕ್ಚುಲಿ ನಮ್ಗೆ ಮರಣ ಬೇಡ, ಒಳ್ಳೇದು ವೃದ್ಧಾಪ್ಯ ಬೇಡ, ರೋಗ ಬೇಡ, ಅದು ಕೂಡ ಬರ್ತದೆ. ಅದೇ ರೀತಿ ಭಗವಂತನಿಗೆ ನಮ್ಮನ್ನು ಈ ಸೈಕಲ್ಗೆ ಸಿಲುಕಿಸಲು ಅವನಿಗೆ ಇಚ್ಛೆ ಇಲ್ಲ. ನಾವು ನರಳುತ್ತಿರುವುದು ನೋಡುವುದು ಅವನಿಗೆ ಇಚ್ಛೆ ಇಲ್ಲ. ಸ್ವರ್ಗಲೋಕಗಳಿರುವ ದೇವತೆಗಳು ಮತ್ತು ಈ ಲೋಕದಲ್ಲಿರುವ ಅನೇಕ ಭಕ್ತರು ಕೂಡ ಭಗವಂತನ ಭಕ್ತರಾಗಿರಲು ಮತ್ತು ಭೌತಿಕ ಸುಖ ಲಾಭವನ್ನು ಪಡೆದುಕೊಳ್ಳಲು ಬಯಸುತ್ತಾರೆ. ಅವರಿಗೆ ಭಕ್ತರಾಗಿ ಇರ್ಲಿಕ್ಕೆ ಇಚ್ಛೆ, ಮತ್ತೆ ಭೌತಿಕ ಸುಖ ಇದನ್ನು ಪಡೆಯಲು ಅವರಿಗೆ ಇಚ್ಛೆ ಉಂಟು. ಅವರು ಹಾಗೆ ಮಾಡುವುದು ಅಧೋಗತಿಗೆ ಬೀಳುವ ಅಪಾಯದಿಂದ ಕೂಡಿರುತ್ತದೆ ಮತ್ತು ಇದು ಅವರ ಬಗ್ಗೆ ಭಗವಂತನು ಅತೃಪ್ತಗೊಳ್ಳುವಂತೆ ಮಾಡುತ್ತದೆ. ಹಾಗಾಗಿ ನೋಡಿ, ಇಲ್ಲಿ ಅವರ ಸಮಸ್ಯೆ ಅಂತ ದೇವತೆಗಳದು ಭೌತಿಕ ಸುಖ ಲಾಭವನ್ನು ಪಡೆಯುವಂಥದ್ದು. ಇದು ಅವ್ರ ಭಕ್ತರು, ದೇವತೆಗಳು ಭಕ್ತರು, ಆದ್ರೆ ಅವರಿಗೆ ಭೌತಿಕ ಸುಖ ಲಾಭ ಉಂಟು. ಇದು ಭಗವಂತನಿಗೆ ಅತೃಪ್ತಿ. ನೋಡಿ, ಅತೃಪ್ತಿಗೊಳ್ಳುವಂತೆ ಮಾಡುತ್ತದೆ ಭಗವಂತನ, ಕೃಷ್ಣನನ್ನು. ಪರಿಶುದ್ಧ ಭಕ್ತರು ಯಾವುದೇ ಭೌತಿಕ ಸುಖ ಭೋಗವನ್ನು ಬಯಸುವುದಿಲ್ಲ ಅಥವಾ ಅದಕ್ಕೆ ಅವರು ವಿಮುಖರು ಅಲ್ಲ.
ಶುದ್ಧ ಭಕ್ತರು ಮತ್ತು ದೇವತೆಗಳಿಗೆ ವ್ಯತ್ಯಾಸ ಅಂತ. ಶುದ್ಧ ಭಕ್ತರು ಭಗವಂತನ ಒಟ್ಟಿಗೆ ಇರುವಂತದ್ದು, ಅಸೋಸಿಯೇಟ್, ಇಟರ್ನಲ್ ಅಸೋಸಿಯೇಟ್. ಯಾಕೆ? ಅವರಿಗೆ ಭೌತಿಕ ಸುಖ ಇಚ್ಛೆ ಇಲ್ಲ. ಹಾಗಾಗಿ ನಾವು ಇದರಲ್ಲಿ ಎಂತ ತಿಳಿಬೇಕು? ನಾವು ಭೌತಿಕ ಸುಖವನ್ನ ಬಯಸಬಾರ್ದಂತೆ. ಅದು ಸೋಕಾಲ್ಡ್ ಹ್ಯಾಪಿನೆಸ್, ನಿಜವಾದ ಸುಖ ಅಲ್ಲ, ಚಪಲ ಸುಖ. ಚಪಲ ಸುಖ, ಸೋಕಾಲ್ಡ್ ಹ್ಯಾಪಿನೆಸ್ ಅದು. ಅವರು ತಮ್ಮ ಬಯಕೆಗಳನ್ನು ಭಗವಂತನ ಬಯಕೆಗಳೊಂದಿಗೆ ಸಂಪೂರ್ಣವಾಗಿ ಜೋಡಿಸಿಕೊಳ್ತಾರೆ. ನಮ್ಮ ಇಚ್ಛೆ ಭಗವಂತನ ಇಚ್ಛೆದೊಟ್ಟಿಗೆ ಹೋಗ್ಬೇಕು. ಅದು ಕೃಷ್ಣ ಪ್ರಜ್ಞೆ. ಶುದ್ಧ ಭಕ್ತರು ಈ ರೀತಿ ಮಾಡ್ತಾರೆ. ಅವರಿಗೆ ಏನು ಪರ್ಸನಲ್ ಇಚ್ಛೆ ಇಲ್ಲ, ಭಗವಂತನಿಗೆ ಎಂತ ಇಚ್ಛೆ ಉಂಟು ಅದರೊಟ್ಟಿಗೆ ಹೋಗುವಂಥದ್ದು. ಎಸ್, ಭಗವಂತನಿಗೆ ಈ ಇಚ್ಛೆ ಉಂಟು ಮಾಡುವ, ಅದಕ್ಕೆ ಅವರನ್ನು ಹೇಳುವ ಶುದ್ಧ ಭಕ್ತರಂತ. ಕೇವಲ ತಮಗಾಗಿ ಯಾವುದನ್ನು ನೆರವೇರಿಸುವುದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತಾನೆ. ಗೋವಿಂದ ಚೈತನ್ಯ ಮಹಾಪ್ರಭುದು ಸೇವಕ. ಒಮ್ಮೆ ಎಂತ ಆಗ್ತದೆ, ಗೋವಿಂದ ಊಟ ಬಡಿಸ್ತಾನೆ ಚೈತನ್ಯ ಮಹಾಪ್ರಭುಗೆ. ಊಟ ಬಡಿಸಿದ ಮೇಲೆ ಚೈತನ್ಯ ಮಹಾಪ್ರಭು ಈ ಡೋರ್ ಎದುರಲ್ಲೇ ಮಲಗ್ತಾರೆ. ಊಟ ಆದ್ಮೇಲೆ ಅವರ ಮಸಾಜ್ ಮಾಡ್ತಾನೆ, ಪಾದವನ್ನು, ಕಾಲನ್ನು, ಸೇವಕ. ಹಾಗೆ ಕ್ರಾಸ್ ಮಾಡಿ ಬರ್ತಾನೆ. ಯೂಶುವಲಿ ಒಬ್ಬರು ಮಲಗಿದ್ರೆ ನಾವು ಕಾಲನ್ನು ಈಚೆ ಮಾಡಿ ಬರಬಾರ್ದು, ಆದ್ರೆ ಮಾಡಿ ಬರ್ತಾನೆ, ಮಸಾಜ್ ಮಾಡ್ತಾನೆ. ಮತ್ತೆ ಮಸಾಜ್ ಮಾಡಿದ್ರೆ ವಾಪಸ್ ಹೋಗ್ತಾನೆ. ಚೈತನ್ಯ ಮತ್ತೆ ಹೇಳ್ತಾರೆ, ಎದ್ದೇಳ್ತಾರೆ. ಚೈತನ್ಯ ಹೇಳ್ತಾರೆ, ಗೋವಿಂದ ನೀನು ಪ್ರಸಾದ ಮಾಡುವುದಿಲ್ವಾ? ಯೂಶುವಲಿ ಎಂತಂದ್ರೆ ಚೈತನ್ಯ ಬಡಿಸಿ ಮತ್ತೆ ಮಾಡುವಂಥದ್ದು, ಫಸ್ಟಿಗೆ ಮಾಡುವುದಿಲ್ಲ. ಅದಕ್ಕೆ ಹೇಳ್ತಾನೆ, ನೀವು ಅಲ್ಲಿ ಮಲಗಿದ್ದೀರಿ, ನಾನು ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ, ಹಾಗೆ ನಾನು ಮಾಡುವುದಿಲ್ಲ. ಚೈತನ್ಯ ಹೇಳ್ತಾರೆ, ನೀನೀಗ ಕ್ರಾಸ್ ಮಾಡಿ ಬಂದು ನನ್ನ ಮಸಾಜ್ ಮಾಡಿದೆ, ಅದು ಯಾಕೆ ಮಾಡಿದೆ? ಅದು ನಿಮ್ಗೋಸ್ಕರ, ಈಗ ನಾನು ತಿನ್ನುವಂತ ನನಗೋಸ್ಕರ. ಹಾಗೆ ನಿಮ್ಗೋಸ್ಕರ ನಾನು ಕ್ರಾಸ್ ಮಾಡಿ ಬರ್ಲಿಕ್ಕೆ ರೆಡಿ ಇದ್ದೇನೆ, ಅದು ನನಗೋಸ್ಕರ ನಾನು ಇಲ್ಲ. ನೋಡಿ, ಇದು ಕೃಷ್ಣ ಪ್ರಜ್ಞೆ. ಇದು ಕೃಷ್ಣ ಪ್ರಜ್ಞೆ. ಕೇವಲ ತಮಗಾಗಿ ಯಾವುದನ್ನು ನೆರವೇರಿಸುವುದಿಲ್ಲ ಶುದ್ಧ ಭಕ್ತರು. ಅರ್ಜುನನು ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದ್ದಾನೆ. ಅರ್ಜುನನು ಕೌಟುಂಬಿಕ ಪ್ರೇಮದಿಂದ ಯುದ್ಧ ಮಾಡಲು ಇಚ್ಛಿಸಲಿಲ್ಲ. ಈಗ ನಾವು ಕೂಡ ಹಾಗೆ ಸೇಮ್, ಅರ್ಜುನ ಬೇರೆ ಅಲ್ಲ, ನಾವು ಕೂಡ ಬೇರೆ ಅಲ್ಲ. ನಾವಂದ್ರೆ ಈ ಕೌಟುಂಬಿಕ ನಮ್ಗೆ ಅದು ಎಂತಂದ್ರೆ ಸ್ಟ್ರಾಂಗ್ ಗಂಟಂತೆ, ತುಂಬಾ ಸ್ಟ್ರಾಂಗ್ ಉಂಟು ಗಂಟು. ಅದನ್ನು ಕಟ್ ಮಾಡ್ಲಿಕ್ಕೆ ಕಷ್ಟ, ಆ ಗಂಟನ್ನು ಬಿಡಿಸ್ಲಿಕ್ಕೆ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಇಸ್ ಎ ಸ್ಕಿನ್ ಡಿಸೀಸ್ ಅಂತೆ, ಚರ್ಮ ರೋಗ, ನಾನು ನನ್ನದು. ಇದನ್ನು ಬಿಡ್ಲಿಕ್ಕೆ ಅದೇ ಹೇಳುವಂಥದ್ದು, ತುಂಬಾ ಲೈಫ್ ಬೇಕು ನಮ್ಗೆ. ಹಾಗೆ ಅರ್ಜುನ ಕೂಡ ಕೌಟುಂಬಿಕ ಪ್ರೇಮದಿಂದ ಇದ್ದ. ದುರ್ಯೋಧನನ ಅಣ್ಣ, ದ್ರೋಣಾಚಾರ್ಯ ನನ್ನ ಗುರು, ಭೀಷ್ಮ ನನ್ನ ಅಜ್ಜ, ಈ ರೀತಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್. ನಾನು ಯುದ್ಧ ಮಾಡುವುದಿಲ್ಲ, ಈ ರೀತಿ. ಆದ್ರೆ ಕೊನೆಗೆ ಎಂತಾಯ್ತು, ಭಗವದ್ಗೀತೆ ಕೇಳಿದ ಮೇಲೆ ಅವನು ಭಗವಂತನ ಪ್ರೀತ್ಯರ್ಥಕವಾಗಿ ಯುದ್ಧ ಮಾಡಲು ಒಪ್ಪಿದ. ಎಸ್, ಲಾಸ್ಟ್ಗೆ ಭಗವದ್ಗೀತೆ ಕೇಳಿದ ಮೇಲೆ, ಎಸ್ ಕೃಷ್ಣ, ನಾನು ನಿನ್ಗೋಸ್ಕರ ಯುದ್ಧ ಮಾಡಲು ರೆಡಿ ಇದ್ದೇನೆ. ಅವನಿಗೆ ಇಚ್ಛೆ ಇರಲಿಲ್ಲ, ಭಗವಂತನಿಗೆ ಇಚ್ಛೆ ಉಂಟು ಮಾಡುವಂತ. ಶರಣಾಗತಿ ಅಂದ್ರೆ ಇದು. ಅನುಕೂಲಸ ಸಂಕಲ್ಪ, ಪ್ರತಿಕೂಲಸ ವರ್ಜನ. ಭಗವಂತನಿಗೆ ಇಚ್ಛೆ ಉಂಟು, ನಿಮ್ಗೆ ಇಚ್ಛೆ ಎಲ್ಲ ಮಾಡ್ಬೇಕು. ಭಗವಂತನಿಗೆ ಇಚ್ಛೆ ಇಲ್ಲ, ನಿಮ್ಗೆ ಇಚ್ಛೆ ಮಾಡಬಾರ್ದು. ಇದು ಶರಣಾಗತಿ. ನಾವು ಹೇಳ್ತೇವೆ, ನಾನು ಕೂಡ ಸಣ್ಣದಿಂದ ಕೃಷ್ಣನ ಭಕ್ತನೇ, ನಾನು ಕೂಡ ಕೃಷ್ಣನಿಗೆ ಶರಣಾಗತನಾಗಿದ್ದೇನೆ. ಯಾವ ರೀತಿಯಲ್ಲಿ? ನಿಮ್ಮ ಪ್ರಕಾರ ಅಲ್ಲ, ಕೃಷ್ಣನ ಪ್ರಕಾರ ಶರಣಾಗತಿ ಅಂದ್ರೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ 18.66, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ಸೋಕೊಳ್ಳೋ ಚೀಟಿಂಗ್ ಬದಿಗಿಡು, ಆ ಜವಾಬ್ದಾರಿ, ಈ ಜವಾಬ್ದಾರಿ, ನನ್ಗೆ ಅದು ಜವಾಬ್ದಾರಿ ಉಂಟು, ಇದು ಎಲ್ಲ ಬದಿಗಿಡು ಅಂತ ಹೇಳ್ತಾನೆ ಭಗವಂತ. ಆದ್ರೆ ನಾವು ಕೇಳುವುದಿಲ್ಲ, ಕೃಷ್ಣದ್ದು ಬೇರೆ ಅವರಿಗೆ, ನಮ್ಗೆ ಅಲ್ಲ, ನಮ್ಗೆ ಜವಾಬ್ದಾರಿ ಉಂಟು. ನಾವು ಈ ಜವಾಬ್ದಾರಿಯಲ್ಲೇ ಇದ್ದೇವೆ. ನಮ್ಗೆ ಗೊತ್ತಿಲ್ಲದಾಗಿ ನಾವು ಮುದುಕರಾಗ್ತೇವೆ, ಮತ್ತೆ ಲಾಸ್ಟಿಗೆ ನಮಗೆ ಏನು ಬಲ ಇರುವುದಿಲ್ಲ, ಆಗ ಕೂಡ ನನಗೆ ಜವಾಬ್ದಾರಿ ಉಂಟು ಅಂತ ನಾವು ಹೇಳ್ತೇವೆ. ನೋಡಿ, ಇದು ಎಂತಂದ್ರೆ ಮಾಯಾ. ನಮ್ಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಆಸ್ ಸೂನ್ ಆಸ್ ಯು ಕಂಪ್ಲೀಟ್ 50 ಎಲ್ಲ ಜವಾಬ್ದಾರಿ ಬಿಡ್ಬೇಕಂತೆ ಪ್ರಭುಪಾದ ಹೇಳ್ತಾರೆ. ಮತ್ತೆ ಕೂಡ ನನಗೆ ಅದು ಆ ಸೇವೆ ಉಂಟು, ಈ ಜವಾಬ್ದಾರಿ ಉಂಟು, ಇಲ್ಲ. ಸೀರಿಯಸ್ ಆಗ್ಬೇಕು. ಎನಿ ಟೈಮ್ ಮೃತ್ಯು ಬರ್ಬೋದು.
ಮೃತ್ಯು ಹೇಳಿ ಬರುವುದಿಲ್ಲ, ಸಡನ್ ಬರ್ತದೆ. ನಾವು ಮೃತ್ಯು ಬರುವಾಗ ನಾವು ರೆಡಿ ಆಗಿದ್ದೇವಾ, ಅಲ್ಲ ನಾವು ಜವಾಬ್ದಾರಿಯಲ್ಲಿ ಇದ್ದೇವಾ, ಇದು ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ ಇವು ಇಚ್ಛೆ ಮಾಡಲಿಲ್ಲ ಆದ್ರೆ ಕಡೆಗೆ ಎಂತ ಆಯ್ತು, ಆದ್ರೆ ಕೊನೆಗೆ ಭಗವದ್ಗೀತೆ ಕೇಳಿದ ಮೇಲೆ ಅವನು ಭಗವಂತ ಪ್ರೀತ್ಯರ್ಥವಾಗಿ ಯುದ್ಧ ಮಾಡಲು ಒಪ್ಪಿದನು. ಆದುದರಿಂದ ಭಗವಂತನು ಪರಿಶುದ್ಧ ಭಕ್ತರ ಬಗ್ಗೆ ಬಹಳ ಸಂತೃಪ್ತನಾಗುವನು. ಹಾಗಾಗಿ ಶುದ್ಧ ಭಕ್ತರವರಿಗೆ ಇಚ್ಛೆ, ಯಾಕೆಂದ್ರೆ ಶುದ್ಧ ಭಕ್ತರು ಕೃಷ್ಣಗೆ ಹೇಳಿದ ಹಾಗೆ ಮಾಡ್ತಾರೆ. ಇದು ಸೀಕ್ರೆಟ್. ಭಗವಂತ ಹೇಳಿದನ್ನು ಚಾಚು ತಪ್ಪದೆ ಮಾಡುವಂಥದ್ದು ಶುದ್ಧ ಭಕ್ತರು. ಅದಕ್ಕೆ ಭಗವಂತನಿಗೆ ಅವರ ಮೇಲೆ ಅಷ್ಟು ಪ್ರೀತಿ, ಏಕೆಂದ್ರೆ ಅವರು ತಮ್ಮ ಇಂದ್ರಿಯ ತೋಷಂಗಾಗಿ ವರ್ತಿಸುವುದಿಲ್ಲ, ಭಗವಂತನ ಇಚ್ಛೆಯ ನಿಯಮಗಳಿಗಾಗಿ ಮಾತ್ರ ಪ್ರವರ್ತಿಸುತ್ತಾರೆ. ಭಗವಂತನಿಗೆ ಇಚ್ಛೆ ಉಂಟ ಮಾಡ್ತೇನೆ, ಇಲ್ಲದ್ರೆ ಬೇಡ. ಹೇಗೆ ಅಂದ್ರೆ ಸೂತ ಗೋಸ್ವಾಮಿ ಭಾಗವತಂ ಹೇಳುವಾಗ ಶೌನಕಾದಿ ಋಷಿಗಳು ಹೇಳುವಂತದ್ದು, ಸೂತ ಗೋಸ್ವಾಮಿ ಹಸುವಿನ ಬಗ್ಗೆ, ಅಂದ್ರೆ ಈ ಕಲಿಪುರುಷ ಅದು ಹಸುವಿದು ಕಾಲ್ ಕಟ್ ಮಾಡ್ಲಿಕ್ಕೆ ಹೋಗ್ತಾನೆ, ಆಗ ಪರೀಕ್ಷಿತ್ ಮಹಾರಾಜ್ ಹೋಗುವಂಥದ್ದು. ಆಗ ಅವ್ರು ಹೇಳುವಂತದ್ದು, ಇವ ಸೂತ ಗೋಸ್ವಾಮಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುವಾಗ, ಇದು ಇಲ್ಲಿ ಅದು ಕೃಷ್ಣನಿಗೆ ಸಂಬಂಧ ಉಂಟ? ಸೂತ ಗೋಸ್ವಾಮಿ ಹೌದು, ಹಾಗಾದ್ರೆ ಹೇಳಿ, ಇಲ್ಲದ ಬೇಡ. ಕೃಷ್ಣನಿಗೆ ಸಂಬಂಧ ಇದ್ರೆ ಮಾತ್ರ ಹೇಳಿ. ಶುದ್ಧ ಭಕ್ತನಲ್ಲಿ ಅದು ಭಗವಂತನ ಇಚ್ಛೆ ನಿಯಮಗಳಿಗೆ ಮಾತ್ರ ಅವರು ಪ್ರವರ್ತಿಸುತ್ತಾರೆ. ಭಗವಂತನು ಪರಮಾತ್ಮ ರೂಪದಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬನಿಗೂ ಯಾವಾಗಲೂ ಒಳ್ಳೆಯ ಸಲಹೆಯ ಅವಕಾಶ ಒದಗಿಸ್ತಾನೆ. ನೋಡಿ, ಈಗ ಹೇಗೆಂದ್ರೆ ಭಕ್ತ ಮತ್ತೆ ಅಭಕ್ತ ಇಬ್ಬರ ಒಳಗೆ ಪರಮಾತ್ಮ ಇದ್ದಾನೆ. ಅಭಕ್ತನಿಗೆ ಕೂಡ ಹೇಳ್ತಾನೆ ಪರಮಾತ್ಮ, ಇನ್ಸ್ಟ್ರಕ್ಷನ್ ಮಾಡ್ತಾನೆ, ಆದ್ರೆ ಕೇಳುವುದಿಲ್ಲ. ಇವ ಹಠ, ತುಂಬಾ ಹಠ, ಅವನಿಗೆ ಎಂತ ಹೆಚ್ಚೆ ಉಂಟು ಅದನ್ನೇ ಮಾಡುವಂಥದ್ದವ. ಆದ್ರೆ ಭಕ್ತ ಕೇಳ್ತಾನೆ, ಭಗವಂತ ಹೇಳಿದಾನೆ. ಭಗವಂತ ರೆಡಿ ಇದ್ದಾನೆ ಆಸ್ ಎ ಪರಮಾತ್ಮ ನಮಗೆ ಗೈಡ್ ಮಾಡ್ಲಿಕ್ಕೆ, ಹೀಗೆ ಮಾಡು ಅಂತ. ಅದು ನಾವು ರೆಡಿ ಇಲ್ಲ. ಹಾಗಾಗಿ ಪ್ರತಿಯೊಬ್ಬನ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬನಿಗೂ ಯಾವಾಗಲೂ ಒಳ್ಳೆಯ ಸಲಹೆ ಅವಕಾಶವನ್ನು ಒದಗಿಸ್ತಾನೆ, ನಮಗೆ ಚಾನ್ಸ್ ಕೊಡ್ತಾನೆ. ಹೀಗೆ ಪ್ರತಿಯೊಬ್ಬನು ಅಂತ ಅವಕಾಶವನ್ನು ಬಳಸಿಕೊಳ್ಳಬೇಕು. ನೋಡಿ, ನಮ್ಗೆ ಈಗ ಒಂದು ಚಾನ್ಸ್ ಸಿಕ್ಕಿದ, ಗೋಲ್ಡನ್ ಆಪರ್ಚುನಿಟಿ. ಪ್ರಭುಪಾದ ಕೃಪೆಯಿಂದ ನಾವು ಆನ್ಲೈನ್ ಕ್ಲಾಸಿಗೆ ಬಂದಿದ್ದೇವೆ. ನಾವು ಪ್ರಭುಪಾದಿಗೆ ಎಷ್ಟು ಗ್ರಾಟ್ಯೂಡ್ ಸಲ್ಲಿಸಬೇಕು, ಎಷ್ಟು ಗ್ರಾಟ್ಯೂಡ್ ಸಲ್ಲಿಸಿದ್ರು ಕೂಡ ಸಾಲದು. ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನಮಗೆ ಮರಳಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಗೋಲ್ಡನ್ ಆಪರ್ಚುನಿಟಿ, ನಾವು ಯೂಸ್ ಮಾಡ್ಬೇಕು. ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಮತ್ತು ಪೂರ್ಣವಾಗಿಯೂ ಅನನ್ಯವಾಗಿಯೂ ದಿವ್ಯ ಪ್ರೇಮ ಸೇವೆ ಮಾಡಬೇಕು. ನೋಡಿ, ನಾವು ಯಾವಾಗಲೂ ರೂಪಗೋಸ್ವಾಮಿ ಕೂಡ ಹೇಳುವಂತೆ ಅಂತ ಅನನ್ಯ ಭಕ್ತಿ ಮಾಡ್ಬೇಕಂತೆ. ಅನನ್ಯ ಭಕ್ತಿ ಅಂದ್ರೆ ಹೈಯೈತುಕಿ, ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಪ್ರತಿಯಾದ 24 ಗಂಟೆ. ಆದ್ರೆ ಪ್ರಭುಪಾದಿಗೆ ಗೊತ್ತುಂಟು, ನಾವು ಕಲಿಯುಗದ ಜೀವಿಗಳು, ನಮ್ಗೆ ಅನನ್ಯ ಭಕ್ತಿ ಮಾಡ್ಲಿಕ್ಕೆ ಕಷ್ಟ. ಅದಕ್ಕೆ ಪ್ರಭುಪಾದ ಹೇಳಿದರೆ 8 ಗಂಟೆ ಮಾಡು. ರೂಪಗೋಸ್ವಾಮಿ 24 ಗಂಟೆ ಮಾಡು ಅಂತ ಹೇಳಿದ್ದಾರೆ. ಆದ್ರೆ ಪ್ರಭುಪಾದಿಗೆ ಗೊತ್ತು ನಮ್ಮ ಸ್ಟ್ಯಾಂಡರ್ಡ್, ನಾವು ತುಂಬಾ ಕಷ್ಟದಲ್ಲಿ ಇದ್ದೇವೆ, ನಮ್ಗೆ ಆಗುದಿಲ್ಲ. 8 ಗಂಟೆ ಆದ್ರೂ ಮಾಡ್ಬೇಕಂತೆ ಭಕ್ತಿ. ಇದ್ರ ಅರ್ಥ ಎಂತ? ಗ್ರಾಜುವಲಿ ನಾವು ಇನ್ಕ್ರೀಸ್ ಮಾಡ್ಬೇಕು. ಸಾಯುವ ಮೊದಲು ನಾವು 24 ಗಂಟೆಗೆ ಬರ್ಬೇಕು. 8 ಪ್ರಭುಪಾದ ಹೇಳಿದ್ರೆ 8 ಮಾಡುದಲ್ಲ, 8ರಿಂದ ನಾವು ಗ್ರಾಜುವಲಿ ಮೇಲೆ ಹೋಗ್ಬೇಕು. ಭಕ್ತರಲ್ಲದವರಾದರೂ ದೇವತೆಗಳಂತೆಯೂ ಇರುವುದಿಲ್ಲ, ಶುದ್ಧ ಭಕ್ತರಾಗಿಯೂ ಇರುವುದಿಲ್ಲ. ಭಕ್ತರಲ್ಲದವರು ದೇವತೆಗಳು ಅಟ್ಲೀಸ್ಟ್ ಎಂತ, ಅವರು ಇಲ್ಲಿ ನೋಡಿ, ದೇವತೆಗಳು ಅನೇಕ ಭಕ್ತರು ಕೂಡ ಭಗವಂತನ ಭಕ್ತರಾಗಿರಲು ಮತ್ತು ಭೌತಿಕ ಸುಖ. ಓಕೆ, ಇಲ್ಲಿ ದೇವತೆಗಳು ಮತ್ತು ಲೋಕದಲ್ಲಿರುವ ಅನೇಕ ಭಕ್ತರು ಕೂಡ ಭಗವಂತನ ಭಕ್ತರಾಗಿ ಇರೋ. ನೋಡಿ ಹೇಗೆಂದ್ರೆ ದೇವತೆಗಳು ಭಗವಂತನ ಭಕ್ತರಾಗಿರಲು ಬಯಸ್ತಾರೆ, ಆದ್ರೆ ಸುಖ, ಭೌತಿಕ ಸುಖ ಕೂಡ ಉಂಟು. ಇಲ್ಲಿ ಭಕ್ತರಲ್ಲದವರು, ಅವರಿಗೆ ಭಕ್ತರಾಗಿರ್ಲಿಕ್ಕೆ ಕೂಡ ಇಚ್ಛೆ ಇಲ್ಲ. ದೇವತೆಗಳ ಅಟ್ಲೀಸ್ಟ್ ಭಕ್ತರಾಗಿ ಇರ್ಲಿಕ್ಕೆ ಇಚ್ಛೆ ಉಂಟು, ಆದ್ರೆ ಅವರಿಗೆ ಭೌತಿಕ ಸುಖ ಇಚ್ಛೆ ಕೂಡ ಉಂಟು. ಇವರಿಗೆ ಭಕ್ತರಾಗ್ಲಿ ಇರ್ಲಿಕ್ಕೆ ಕೂಡ ಇಚ್ಛೆ ಇಲ್ಲ, ಯಾರು ಭಕ್ತರಲ್ಲದವರು. ಹಾಗಾಗಿ ಅವರು ದೇವತೆಗಳಿಗಿಂತ ತುಂಬಾ ಲೋವೆಸ್ಟ್. ಶುದ್ಧ ಭಕ್ತರಾಗಲ್ಲ, ಅವರಿಗೆ ಭಕ್ತರಾಗ್ಲಿಕ್ಕೆ ಇರ್ಲಿಕ್ಕೆ ಇಚ್ಛೆ, ಮತ್ತೆ ಅವರಿಗೆ ಈ ಭೌತಿಕ ಸುಖದ ಮೇಲೆ ಆಸಕ್ತಿ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಭಕ್ತರಲ್ಲದವರಾದರೂ ದೇವತೆಗಳಂತೂ ಇರುವುದಿಲ್ಲ, ಅಶುದ್ಧ ಭಕ್ತರಾಗಿಯೂ ಇರುವುದಿಲ್ಲ. ಅವರು ಭಗವಂತನಿಗೆ ವಿರುದ್ಧವಾಗಿ ಇರುತ್ತಾರೆ. ನೋಡಿ, ವಿರುದ್ಧ ರಾಕ್ಷಸ ಸ್ವಭಾವ. ಪ್ರಭುಪಾದ ಹೇಳುವಂತದ್ದು 4 ರೀತಿಯ ಜನರು ಕಲಿಯುಗದಲ್ಲಿ ತುಂಬಿ ತುಳುಕಿದ್ದಾರೆ. ಯಾರೆಲ್ಲ? ನಮಾಂ ದುಷ್ಕೃತಿನಾಂ ಮೂಢ,
ನರಾಧಮ, ಮಾಯಾಪರದ ಜ್ಞಾನ ಮತ್ತೆ ಆಸುರಿ ಭಾವ. ಪ್ರಭುಪಾದ ಹೇಳುವಂಥದ್ದು ಸತ್ಯಯುಗದಲ್ಲಿ ಒಂದು ಹಿರಣ್ಯಾಕ್ಷ, ಒಂದು ಹಿರಣ್ಯಕಶಿಪು ಇದ್ದ. ತ್ರೇತಾಯುಗದಲ್ಲಿ ಒಂದು ರಾವಣ, ಒಂದು ಕುಂಭಕರ್ಣ ಇದ್ದ. ದ್ವಾಪರ ಯುಗದಲ್ಲಿ ಒಂದು ಜರಾಸಂಧ, ಒಂದು ಕಂಸ, ಒಂದು ದುರ್ಯೋಧನ, ಒಂದು ದುಶಾಸನ, ಒಂದು ಶಿಶುಪಾಲ, ಒಂದು ದಂತವಕ್ರ ಇದ್ರು. ಆದ್ರೆ ಕಲಿಯುಗದಲ್ಲಿ ಪ್ರಭುಪಾದ ಹೇಳುವಂಥದ್ದು ಎಲ್ಲರ ಮನೆಯಲ್ಲಿ ಒಂದು ಹಿರಣ್ಯಾಕ್ಷ, ಒಂದು ಹಿರಣ್ಯಕಶಿಪು, ಒಂದು ರಾವಣ, ಒಂದು ಕುಂಭಕರ್ಣ, ಒಂದು ದುರ್ಯೋಧನ, ಒಂದು ದುಶಾಸನ, ಒಂದು ಶಿಶುಪಾಲ, ಒಂದು ದಂತವಕ್ರ, ಒಂದು ಕಂಸ, ಒಂದು ಜರಾಸಂಧ. ಎಲ್ಲರೂ ಆಸುರಿ ಸ್ವಭಾವ. ಆಸುರಿ ಸ್ವಭಾವ ಅಂತಂದ್ರೆ ನಾನು ಕೃಷ್ಣನಾಗಿ ಆಗ್ಬೇಕು. ಕೃಷ್ಣ ನಮ್ಮ ಸೆಂಟರ್ಲಿ. ಏಕೆಂದ್ರೆ ನೋಡಿ, ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಆಧ್ಯಾತ್ಮಿಕ ಲೋಕದಿಂದ ನಾವು ಯಾಕೆ ಇಲ್ಲಿ ಬಂದಿದ್ದೇವೆ? ನಮ್ಮನ್ನು ತೊಳೆದದ್ದು ಅಲ್ಲಿಂದ. ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣನನ್ನು ಸೆಂಟರ್ ನೋಡುವಂತ ನಮ್ಗೆ ಅಸೂಯೆ ಬಂದು ನಾನು ಸೆಂಟರ್ಗೆ ಬರ್ಬೇಕಂತ ನಮ್ಗೆ ಇಚ್ಛೆ ಬಂತು. ಪ್ರಭುಪಾದ ಹೇಳುವಂಥದ್ದು ಯು ಹ್ಯಾವ್ ಟು ರಿನೌನ್ಸ್ ವಾಟ್ ಯು ಹ್ಯಾವ್ ಟು ರಿನೌನ್ಸ್. ಡಾಗಿಶ್ ಮೆಂಟಾಲಿಟಿ ದಟ್ ಐ ಆಮ್ ದ ಎಂಜಾಯರ್. ನಾಯಿಯ ಮೆಂಟಾಲಿಟಿ ಅಂತೆ, ನಾನು ಎಂಜಾಯರ್ ಅನ್ನೋದು. ಹಾಗಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ನಮ್ಗೆ ಯಾವ ಮೆಂಟಾಲಿಟಿ ಬಂತು? ನಾನು ಎಂಜಾಯರ್ ಅಂತ. ಅದನ್ನು ನಾವು ವೈರಾಗ್ಯ ಮಾಡ್ಬೇಕಂತೆ. ಎಂಜಾಯರ್ ಭಗವಂತ. ಹಾಗಾಗಿ ಎಲ್ಲ ಆಸುರಿ ಸ್ವಭಾವದವರು. ಈಗ ನೋಡಿ, ಈ ರಾಕ್ಷಸರು ಅವ್ರಿಗೆ ಅಂತಂದ್ರೆ ಎಸ್ ನಾನು ಎಂಜಾಯರ್. ಹಾಗೆ ಕಲಿಯುಗದಲ್ಲಿ ಎಲ್ಲರೂ ಈ ರೀತಿ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅಂತ ಹೇಳುವಂಥದ್ದು ವಿರುದ್ಧವಾಗಿ ಇದ್ದೇ ಇರುತ್ತಾರೆ. ಅಂತವರು ತಮ್ಮ ಕರ್ಮಗಳ ಪ್ರತಿಫಲವನ್ನು ನಿರಂತರವಾಗಿ ಅನುಭವಿಸಬೇಕು. ನೋಡಿ, ನೆಕ್ಸ್ಟ್ ಇರುವೆ ಆಗು, ನೆಕ್ಸ್ಟ್ ನಾಯಿ ಆಗು, ನೆಕ್ಸ್ಟ್ ಬೆಕ್ಕು ಆಗು. ಈ ಲೈಫ್ ಸಿಕ್ಕಿದೆ, ಪ್ರಿವಿಯಸ್ ಲೈಫ್ ಪುಣ್ಯದಲ್ಲಿ ಅನುಭವಿಸ್ತಾ ಇದ್ದಾನೆ. ಭಗವಂತನಲ್ಲಿ ಆಸಕ್ತಿ ಇಲ್ಲ, ಭಗವಂತನ ದೂರುವಂಥದ್ದು. ನೆಕ್ಸ್ಟ್ ಲೈಫ್ ಈ ರೀತಿ ಆಗುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಶಿಷ್ಯನಿಗೆ ಹೇಳುವಂಥದ್ದು, ಯು ಆರ್ ಸೇವ್ಡ್ ಫ್ರಮ್ ದ ಗ್ರೇಟೆಸ್ಟ್ ಡೇಂಜರ್. ಶಿಷ್ಯ ಕೇಳ್ತಾನೆ, ಪ್ರಭುಪಾದ ಎಂತ ಡೇಂಜರ್? ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ, ಇಲ್ಲದ ನೆಕ್ಸ್ಟ್ ಲೈಫ್ ನೀವು ಪ್ರಾಣಿ ಆಗ್ತಿದ್ದೀರಿ. ಆಗ ಶಿಷ್ಯ ಕೇಳ್ತಾನೆ, ಪ್ರಭುಪಾದ್ ಈಗ ಅಲ್ಲಿ 10,000 ಜನ ಮಾತ್ರ ಇರುವಂತ ಕೃಷ್ಣ ಪ್ರಜ್ಞೆಯಲ್ಲಿ, ಉಳಿದವರು ತುಂಬಾ 700 ಕೋಟಿ ಜನ ಇದ್ದಾರೆ. ಪ್ರಭುಪಾದ ಹೇಳ್ತಾರೆ, ಎಲ್ಲರೂ 99.9% ಜನರು ಎಲ್ಲರೂ ಪ್ರಾಣಿ ಆಗ್ತಾರೆ. ಯಾಕಂದ್ರೆ ತಮ್ಮ ಗುಣ ಮತ್ತು ರಜಗುಣದಲ್ಲಿ ಇದ್ದಾರೆ. ಹಾಗಾಗಿ ಕರ್ಮದ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕು. ಈಗ ನಾವೆಂತ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದೇವೆ. ಪ್ರಭುಪಾದ ಹೇಳುವಂಥದ್ದು ಅಟ್ ಲೀಸ್ಟ್ ಯು ವಿಲ್ ಗೆಟ್ ಹ್ಯೂಮನ್ ಲೈಫ್, ನೆಕ್ಸ್ಟ್ ಲೈಫ್. ಅಂದ್ರೆ ಸುಚಿನಾಮ್ ಶ್ರೀಮತಾಂಗೆ ಸ್ವಲ್ಪ ಮಾಡಿ ಸತ್ರೆ, ಸುಚಿನಾಮ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿ. ತುಂಬಾ ಮಾಡಿ ಸತ್ರೆ ವೈಷ್ಣವ ಫ್ಯಾಮಿಲಿಯಲ್ಲಿ, ತುಂಬಾ ಮಾಡಿದ್ರೆ ಫುಲ್ ಕಂಪ್ಲೀಟ್ ಮಾಡಿದ್ರೆ ವೈಕುಂಠ. ಎಸ್, ಭಗವದ್ಗೀತೆ 4.11 ಹೀಗೆ ಹೇಳುತ್ತದೆ, ಯೇ ಯಥಾಮ ಪ್ರಪದ್ಯಂತೆ ತಾಂ ತದೈವ ಭಜಾಮ್ಯಹಂ. ಭಗವಂತನು ಎಲ್ಲಾ ಜೀವಿಗಳ ಮೇಲೂ ಸಮಾನವಾಗಿ ದಯ ತೋರಿಸುವವನಾಗಿದ್ದರೂ ಜೀವಿಗಳು ತಮ್ಮ ಮಟ್ಟಿಗೆ ಭಗವಂತನು ಹೆಚ್ಚಿನ ಅಥವಾ ಕಡಿಮೆ ಪ್ರಮಾಣದಲ್ಲಿ ಹೋಲಿಸಲು ಶಕ್ತರಾಗಲಿ. ಈಗ ನಮ್ದು ಶರಣಾಗತಿ 0.0001%. ನಮ್ದು ಈಗ ಪ್ರೆಸೆಂಟ್ ಶರಣಾಗತಿ, ನಮ್ಗೆ ಅಷ್ಟೇ ಅನುಗ್ರಹ ಸಿಗ್ತದೆ. ನಮ್ದು ಶುದ್ಧ ಭಕ್ತರದು 100% ಆದ್ಮೇಲೆ ನಿಮ್ಗೆ ಭಗವಂತನ ದರ್ಶನ ಆಗ್ತದೆ. ಪೂರ್ತಿ ನಿಮ್ಗೆ ಅವನ ಎಂತ ಹೇಳುವಂಥದ್ದು ಅನುಗ್ರಹ ಸಿಗ್ತದೆ. ಹಾಗಾಗಿ ನಾವು ನಮ್ಮ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡಬೇಕು. ಭಕ್ತಿ ಸೇವೆ ಮಾಡ್ತಾ 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 ಮಾಡ್ಲಿಕ್ಕೆ ಆಗ್ತದೆ. ದೇವತೆಗಳನ್ನು ಸಕಾಮ ಭಕ್ತರು ಅಥವಾ ಮನಸ್ಸಿನಲ್ಲಿ ಭೌತಿಕ ಅಪೇಕ್ಷೆಗಳ ಭಕ್ತರು ಎಂದು ಕರೆಯಲಾಗಿದೆ. ದೇವತೆಗಳು ಸಕಾಮ ಭಕ್ತರು, ಅವರಿಗೆ ಇಚ್ಛೆ ಉಂಟು ಭೌತಿಕ. ಆದ್ರೆ ಶುದ್ಧ ಭಕ್ತರು ನಿಷ್ಕಾಮ ಭಕ್ತರು. ನೋಡಿ, ಶುದ್ಧ ಭಕ್ತರು ನಿಷ್ಕಾಮ ಭಕ್ತರು. ಅವರಿಗೆ ವೈಯಕ್ತಿಕ ಆಸಕ್ತಿಗಳಾಗಿ ಬಯಕೆಗಳಿರುವುದಿಲ್ಲ, ಯಾವುದೇ ಇಚ್ಛೆ ಇಲ್ಲ. ಸಕಾಮ ಭಕ್ತರು ಸ್ವಾರ್ಥಿಗಳಾಗಿರುತ್ತಾರೆ. ನಾವು ಕೂಡ ಹಾಗೆ ಸ್ವಾರ್ಥಿಗಳು. ನಾವು ಎಂತಂದ್ರೆ ನಾವೊಂದು ಈ ಬೇಲಿ ಹಾಕಿದ್ದೇವೆ, ಆ ಬೇಲಿಯೊಳಗೆ ಮಾತ್ರ ಇರುವಂಥದ್ದು ನಾವು. ಫೆನ್ಸ್ ಅಂದ್ರೆ ನಾನು ನನ್ನದು, ಉಳಿದವ ಸಾಯಿಲಿ ನಮಗೆ ಅದು ಬೇಜಾರಿಲ್ಲ. ಆದ್ರೆ ಶುದ್ಧ ಭಕ್ತರಾಗಲ್ಲ, ಪರ ದುಃಖ ದುಃಖಿ, ಇನ್ನೊಬ್ಬನ ದುಃಖ ನೋಡುವುದು ಅವರಿಗೆ ಬೇಜಾರಾಗ್ತದೆ. ನಮ್ದೆಂತಂದ್ರೆ ಕಲ್ಲಿನ ತರ ಉಂಟು ಹೃದಯ. ಶುದ್ಧ ಭಕ್ತರು ಸಾಫ್ಟ್. ಹಾಗಾಗಿ ಈ ಸಕಾಮ ಭಕ್ತರು ದೇವತೆಗಳು ಸ್ವಾರ್ಥಿಗಳು, ನಾವು ಕೂಡ ಆ ಕೆಟಗರಿಯವರೇ. ಏಕೆಂದ್ರೆ ಅವರು ಇನ್ನೊಬ್ಬರ ವಿಷಯವಾಗಿ ಯೋಚಿಸುವುದಿಲ್ಲ, ನಮ್ಮದೇ ನಾವು ಯೋಚನೆ ಮಾಡೋದು, ನಾನು ನನ್ನದು, ಬೇರೆ ಯೋಚನೆ ಇಲ್ಲ ನಮಗೆ. ಸ್ವಾರ್ಥಿಗಳು ಅಂತವರು ಪ್ರಭುಪಾದ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಅವರು ಭಗವಂತನನ್ನು ಸರಿಯಾಗಿ ತೃಪ್ತಿಪಡಿಸಿ ಸಮಾಧಾನ ಅಲ್ಲ. ಹೇಗೆಂದ್ರೆ
ಪ್ರಭುಪಾದ್ ಕೂಡ ನೋಡಿ, ಪ್ರಭುಪಾದ್ ಬೃಂದಾವನಲ್ಲಿ ಇದ್ರು, ಅವರು ಶುದ್ಧ ಭಕ್ತರು, ನಿತ್ಯ ಸಿದ್ಧ. ಅಲ್ಲಿ ಅವರು ಭಜನೆ ಮಾಡಿ ಅವರು ವೈಕುಂಠ ಹೋಗ್ಬೋದಿತ್ತು. ಒಂದು ವೇಳೆ ಅವರು ಸ್ವಾರ್ಥಿ ಆಗಿದ್ದ ಅಲ್ಲಿ ಭಜನೆ ಮಾಡ್ತಿದ್ರು. ಅವರು ಸ್ವಾರ್ಥಿ ಅಲ್ಲ, ಅವ್ರು ಕಷ್ಟಪಟ್ಟು ಕಾರ್ಗೋ ಶಿಪ್ ಅಲ್ಲಿ 2 ಬಾರಿ ಹೃದಯಾಘಾತ ಯಾಕೆ ಹೋದ್ರು? ಯಾಕೆಂದ್ರೆ ನಮ್ಮ ಮೇಲೆ ಕರುಣೆ ಅವರಿಗೆ, ನಮ್ಮನ್ನು ಉದ್ಧರಿಸಲಿಕ್ಕೆ ಹೋದದವರು. ಆದ್ರೆ ಶುದ್ಧ ಭಕ್ತರನ್ನಾಗಿ ಪರಿವರ್ತಿಸಲು ತಕ್ಕುದಾದ ಧಾರ್ಮಿಕ ಹೊಣೆಯನ್ನು ಒತ್ತಿಕೊಳ್ಳುವವರು. ನಮ್ಗೆ ರೆಸ್ಪಾನ್ಸಿಬಿಲಿಟಿ ಬೇಕು. ಹೆಚ್ಚಿನವ್ರು ಹೇಳುವಂಥದ್ದು, ಎಸ್ ನಂದೆಲ್ಲ ರೆಸ್ಪಾನ್ಸಿಬಿಲಿಟಿ ಮುಗಿಯಿತು, ನನ್ನ ಮಗನಿಗೆ ಮದುವೆ ಆಯಿತು, ಮಗಳಿಗೆ ಮದುವೆ ಆಯಿತು, ಎಲ್ಲ ಎಜುಕೇಶನ್ ಆಯಿತು, ರೆಸ್ಪಾನ್ಸಿಬಿಲಿಟಿ, ನಾನು ರಿಟೈರ್. ಸರ್, ಅದು ಭೌತಿಕ ರೆಸ್ಪಾನ್ಸಿಬಿಲಿಟಿ, ಆಧ್ಯಾತ್ಮಿಕ ರೆಸ್ಪಾನ್ಸಿಬಿಲಿಟಿ ಉಂಟಲ್ಲ. ಮಕ್ಕಳು ಭಕ್ತಿ ಮಾಡೋದಿದ್ರೆ ಅವ್ರು ಮಾಡುವಂತ 50% ನಿಮ್ಗೆ ಸಿಗ್ತದೆ, ಅದು ಕೂಡ ಹೊಣೆ. ಹಾಗೆ ಮಕ್ಕಳನ್ನು ಭಕ್ತಿಗೆ ತರುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಹೇಗೆ ನಾವು ಆರಾಮ್ಸೆ ಎಸ್ ನಂದೆಲ್ಲ ಜವಾಬ್ದಾರಿ ಮುಗಿದು ಇಲ್ಲ, ಈ ಇದನ್ನು ನಾಯಿ ಬೇಕು ಕೂಡ ಮಾಡ್ತಾನೆ ಪ್ರಭುತ್ವ ಹೇಳುವಂಥದ್ದು. ಆ ಜವಾಬ್ದಾರಿ ನಮಗಿಂತ ಚಂದ ಮಾಡ್ತದೆ ಅಂತ ಮಕ್ಕಳನ್ನು ನೋಡುವಂಥದ್ದು, ಅವ್ರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದು. ಹಾಗಾಗಿ ನಾವು ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ನಾಯಿ ಬೇಕು ಏನು ವ್ಯತ್ಯಾಸ? ಪ್ರಭುತ್ವ ಹೇಳುವಂಥದ್ದು. ಹಾಗಾಗಿ ಭಕ್ತರು ಹೊರಡಿಸತಕ್ಕದ ಧಾರ್ಮಿಕ ಹೊಣೆಯನ್ನು ಹೊತ್ತುಕೊಳ್ಳುವರು. ನೋಡಿ, ನಾವು ಕೂಡ ಹೊಣೆ ಹೊತ್ತುಕೊಳ್ಬೇಕು. ಆದ್ರಿಂದ ಅವರು ಭಗವಂತನ ತೃಪ್ತಿಪಡಿಸಲು ದೇವತೆಗಳಿಗಿಂತ ಹೆಚ್ಚು ಸಮರ್ಥರು. ಭಗವಂತನ ಪ್ರತಿಯೊಬ್ಬನ ಹೃದಯದಲ್ಲಿ ಅವನ ಹಿತೈಷಿಯಾಗಿ ಮತ್ತು ಪರಮಾತ್ಮನಿಗೆ ನಿವಿಷ್ಟನಾಗಿದ್ದರೂ ಅವನು ಭಕ್ತರಲ್ಲದವರ ವಿಷಯದಲ್ಲಿ ಲಕ್ಷ್ಯ ಮಾಡುವುದಿಲ್ಲ. ಹೇಗೆ ಅಂದ್ರೆ, ಈಗ ಒಂದು ತಂದೆಗೆ 5 ಮಕ್ಕಳಿದ್ದಾರೆ. ಒಬ್ಬ ಮಗ ಸಣ್ಣದಿಂದ ಹೇಳಿದಾಗಿ ಕೇಳುವಂಥದ್ದು, ಲಾಸ್ಟ್ಗೆ ಈಗ ಮರಣದ ಬೆಡ್ಡಲ್ಲಿ ಇದ್ದಾರೆ. ಅವರೆಂತ ಮಾಡೋದು? ಅವ್ರ ಹಣ ಮತ್ತೆ ಅವ್ರದ್ದು ಜಾಗ ಎಲ್ಲವನ್ನು ಅವನಿಗೆ ಬರೀತಾರೆ. ಯಾಕೆ? ಸಣ್ಣದಿಂದ ಕೇಳಿದ್ದಾರೆ. ಇನ್ನೂ 4 ಮಕ್ಕಳು ಕೇಳದ ಮಕ್ಕಳು, ಅವರಿಗೆ ಕೊಡುವುದಿಲ್ಲ. ಅದೇ ರೀತಿ ಇಲ್ಲಿ ಕೂಡ, ಆದ್ರೆ ಊಟ ಕೊಟ್ಟಿದ್ದಾನೆ ತಂದೆ, ದೊಡ್ಡದು ಮಾಡಿದ್ದಾನೆ, ಎಜುಕೇಶನ್ ಕೊಟ್ಟಿದ್ದಾನೆ, ಅದು ಸ್ಪೆಷಲ್. ಎಂತ ಈ ಅಲ್ಲ ಜಾಗ ಮತ್ತೆ ಹಣ, ಅದು ಸ್ಪೆಷಲ್. ಅದು ಯಾರು ಕೇಳುವ ಮಗನಿಗೆ ಕೊಡುವಂಥದ್ದು. ಅದೇ ಇಲ್ಲಿ ಹೇಳುವಂಥದ್ದು. ನೋಡಿ, ಅವರ ಹಿತೈಷಿಯಾಗಿ, ಎಲ್ಲರ ಹಿತೈಷಿ. ನೋಡಿ, ಪ್ರತಿಯೊಬ್ಬನ ಹೃದಯದಲ್ಲೂ ಅವನ ಹಿತೈಷಿಯಾಗಿ ಮತ್ತು ಪರಮಾತ್ಮನಾಗಿ ನಿವಿಷ್ಟನಾಗಿದ್ದರೂ ಅವನು ಭಕ್ತರಲ್ಲದವರ ವಿಷಯದಲ್ಲಿ ಲಕ್ಷ್ಯ ಮಾಡುವುದಿಲ್ಲ. ಹೇಗಿದ್ದರೂ ಅವನು ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾದ ತನ್ನ ಭಕ್ತರ ಮೂಲಕ ಭಕ್ತರಲ್ಲದವರಿಗೆ ಕೂಡ ತನ್ನ ಅನುಗ್ರಹ ಪಡೆಯಲು ಸಂದರ್ಭ ಒದಗಿಸ್ತಾನೆ. ಅದರಿಂದ ಮಾಡ್ತಾನೆ, ಲಕ್ಷ್ಯ ಮಾಡುವುದಿಲ್ಲ, ಅದ್ರ ವ್ಯವಸ್ಥೆ ಮಾಡ್ತಾನೆ ಅಂತ. ಈ ಶುದ್ಧ ಭಕ್ತರನ್ನು ಕಳಿಸುವಂಥದ್ದು, ನಿತ್ಯ ಸಿದ್ಧರನ್ನು, ಈ ಬದ್ಧ ಜೀವ ಹೇಳ್ಕೊಂಡು ಬಾ ಅಂತ. ಕೆಲವು ವೇಳೆ ಭಗವಂತನ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಮಾಡಿದಂತೆ ಧಾರ್ಮಿಕ ಕಾರ್ಯಗಳು ತಾನೇ ಅವತರಿಸ್ತಾನೆ. ಕೆಲವೊಮ್ಮೆ ಭಗವಂತನೇ ಬರ್ತಾನೆ, ಕೆಲವೊಮ್ಮೆ ಅವನ ಅಸೋಸಿಯೇಟ್ಸ್ ಅನ್ನು ಕಳಿಸ್ತಾನೆ. ಮೋರ ಸೇನಾಧಿಪತಿ ಭಕ್ತ ಆಯೇಗ, ನನ್ನ ಕಮಾಂಡರ್ ಚೀಫ್ ಯಾರು? ಪ್ರಭುಪಾದ್. ಆದರೆ ಹೆಚ್ಚಾಗಿ ಅವನು ತನ್ನ ನಿಜವಾದ ಪ್ರತಿನಿಧಿಗಳನ್ನು ಕಳಿಸ್ತಾ ಇರ್ತಾನೆ ಪ್ರತಿನಿಧಿಗಳನ್ನು. ಹಾಗೆ ಎಲ್ಲ ಆಚಾರ್ಯರು, ಶ್ರೀ ಭಕ್ತಿ, ಇವರೆಲ್ಲ ಅಸೋಸಿಯೇಟ್ಸ್ ಕೃಷ್ಣನ್, ಚೈತನ್ಯ ಮಹಾಪ್ರಭು. ಹೀಗೆ ಅವನ ಭಕ್ತರಲ್ಲದವರ ಕಡೆಗೆ ತನ್ನ ಅವಾಜ ಕರುಣೆಯನ್ನು ತೋರಿಸ್ತಾನೆ. ಕಾಸ್ಲೆಸ್ ಮರ್ಸಿ ಅಂತ ಅವಾಜ ಕರುಣೆ ನಮ್ಮ ಮೇಲೆ, ಭಕ್ತರಲ್ಲದವರ ಮೇಲೆ. ಭಗವಂತನ ಪರಿಶುದ್ಧ ಭಕ್ತರಿಂದ ಎಷ್ಟೊಂದು ತುಷ್ಟಿ ಪಡುತ್ತಾನೆ ಎಂದರೆ, ಅವನು ತಾನೇ ಧರ್ಮ ಕಾರ್ಯವನ್ನು ಮಾಡಬಲ್ಲವನಾದರೂ ಆ ಕಾರ್ಯದ ಯಶಸ್ಸಿನ ಕೀರ್ತಿಯನ್ನು ಅವರಿಗೆ ಕೊಡಲು ಬಯಸ್ತಾನೆ. ಅವನಿಗೆ ಮಾಡುವುದು ಭಗವಂತ, ಆದ್ರೆ ಅವ ಎಂಪವರ್ ಮಾಡ್ತಾನೆ ಶುದ್ಧ ಭಕ್ತರನ್ನು. ಹಾಗಾಗಿ ಕೀರ್ತಿ ಅವರಿಗೆ ಹೋಗ್ಬೇಕು, ಶುದ್ಧ ಭಕ್ತರಿಗೆ. ಈ ರೀತಿ ಮಾಡ್ತಾನೆ. ಈಗ ಪ್ರಭುಪಾದ್ ನೋಡಿ ಎಷ್ಟು ಹೆಸರು ಬಂದಿದೆ ಅಂದ್ರೆ, ಚೈತನ್ಯ ಮಹಾಪ್ರಭು ಮಾಡಿದ್ರು, ಚೈತನ್ಯ ಮಹಾಪ್ರಭು ಅವರ ಕಮಾಂಡರ್ ಚೀಫ್ ಅನ್ನು ಕಳಿಸಿದ್ದಾರೆ. ಹಾಗಾಗಿ ಇದು ಇಚ್ಛೆ ಭಗವಂತನ. ಚೈತನ್ಯ ಮಹಾಪ್ರಭು ಅಂತ ಅಂದ್ರೆ, ಎಸ್ ನನ್ನ ಕಮಾಂಡರ್ ಚೀಫ್ ಪ್ರಭುಪಾದ್, ಅವರ ಹೆಸರು ಪ್ರಚಾರ ಆಗ್ಬೇಕು, ಇದು ಇಚ್ಛೆ. ಹಾಗಾಗಿ ತಾನೇ ಧರ್ಮದ ಕಾರ್ಯವನ್ನು ಮಾಡಬಲ್ಲವನಾದರೂ ಆ ಕಾರ್ಯದ ಯಶಸ್ಸಿನ ಕೀರ್ತಿಯನ್ನು ಅವರಿಗೆ ಕೊಡಲು ಬಯಸುತ್ತಾನೆ. ಅವನು ಸಕಾಮ ಭಕ್ತರಿಗೆ ಹೋಲಿಸಿದರೆ ಪರಿಶುದ್ಧ ನಿಷ್ಕಾಮ ಭಕ್ತರ ಮೇಲೆ ಅವನಿಗಿರುವ ಸಂತುಷ್ಟಿಯು ಚಿಹ್ನೆ ಇದಾಗಿದೆ. ಹಾಗೆ ಸಕಾಮ ಭಕ್ತ ಮತ್ತೆ ನಿಷ್ಕಾಮ ಭಕ್ತ. ಸಕಾಮ ಭಕ್ತ ಅಂದ್ರೆ ದೇವತೆಗಳು, ನಿಷ್ಕಾಮ ಭಕ್ತ ಅಂದ್ರೆ ಶುದ್ಧ ಭಕ್ತರು. ಶುದ್ಧ ಭಕ್ತರ ಮೇಲೆ ಜಾಸ್ತಿ ಪ್ರೀತಿ. ಅಂತ ದಿವ್ಯ ಕಾರ್ಯಗಳಿಂದ ಭಗವಂತನ ಒಟ್ಟೊಟ್ಟಿಗೆ ಪಕ್ಷಪಾತದ ಆರೋಪಣೆಯಿಂದ ಮುಕ್ತನಾಗುವನು ಮತ್ತು ಭಕ್ತರ ಮೇಲಿನ ಸಂತೋಷವನ್ನು ಪ್ರದರ್ಶನ ಮಾಡುವನು. ಈಗ ಲಾಸ್ಟ್ ಇದು. ಈಗ ಒಂದು ಪ್ರಶ್ನೆ ಉದ್ಭವಿಸ್ತದೆ, ಭಗವಂತನ ಭಕ್ತರಲ್ಲದವರ ಹೃದಯಗಳಲ್ಲಿ ನೆಲೆಸಿರುವುದಾದರೆ ಅವರೇಕೆ ಭಕ್ತರಾಗಲು ಪ್ರೇರಣೆಗೊಳ್ಳುವುದಿಲ್ಲ? ಈಗ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಈಗ ಹೇಗೆಂದ್ರೆ 700 ಕೋಟಿ ಪಾಪ್ಯುಲೇಷನ್ ಉಂಟು. ಈಗ ಆಲ್ಮೋಸ್ಟ್ 1 ಲಕ್ಷ ಜನರು ಭಕ್ತರಾಗಿದ್ದಾರೆ, ಇನಿಷಿಯೇಷನ್ ತಗೊಂಡಿದ್ದಾರೆ. ಈಗ ಉಳಿದವರ ಹೃದಯದಲ್ಲೂ ಕೂಡ ಪರಮಾತ್ಮನಾಗಿ ಇದ್ದಾನೆ. ಯಾಕೆ ಅವರಿಗೆ ಪ್ರೇರಣೆ ಸಿಗುವುದಿಲ್ಲ? ಒಳ್ಳೆ ಪ್ರಶ್ನೆ ಇದು. ಅದಕ್ಕೆ ಪ್ರಭುಪಾದಗಳು ಉತ್ತರ ಕೊಡ್ತಾರೆ. ಇದಕ್ಕೆ ಹೀಗೆ ಉತ್ತರ ಕೊಡಬಹುದು. ಹಠಮಾರಿಗಳಾದ ಅಭಕ್ತರು ಬಂಜರು ನೆಲದಂತೆ ಅಥವಾ ಕ್ಷಾರ ಭೂಮಿಯಂತೆ ಇರುತ್ತಾರೆ. ಹಠಮಾರಿಗಳಂತೆ ಅಭಕ್ತರು ಹಠ ಹಿಡಿದಿದ್ದಾರೆ. ಭಗವಂತ ಹೇಳ್ತಾ ಇದ್ದಾನೆ, ಎಂತ
ಈ ಗುಲಾಬ್ ಜಾಮೂನ್ ತಿನ್ನು ಅಂತ. ಆದ್ರೆ ಅಭಕ್ತರು ನಾನು ಗುಲಾಬ್ ಜಾಮೂನ್ ತಿನ್ನಿದ್ರೆ ನಾನು ಮಲ ತಿಂತೇನೆ ಅಂತ. ಮಿಸ್ಟಿಕ್ ಯಾರ್ದು? ಭಗವಂತನ ಮಿಸ್ಟಿಕ್ ಅಲ್ಲ. ಹಠ ಹಿಡಿದಿದ್ದೇವೆ ನಾವು, ನಮ್ದು ಇಚ್ಛೆಗಳು ಹಠವಾಗಿ ಬೇಡ, ನನಗೆ ಇದೇ ಬೇಕು, ಇದೇ ಬೇಕು, ಇದೇ ಬೇಕಂತ. ಅಲ್ಲಿ ಯಾವ ಕೃಷಿ ಕಾರ್ಯಗಳು ಯಶಸ್ವಿ ಆಗವು ನೋಡಿ. ಬಂಜಾರಲ್ಲಿ ಕೃಷಿ ಕಾರ್ಯ ಆಗ್ತದೆ? ಇಲ್ಲ. ಪ್ರತಿಯೊಂದು ಜೀವಿಯು ಭಗವಂತನ ವಿಭಿನ್ನ ಅಂಶವಾಗಿದ್ದಾನೆ. ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿಂದ ಪ್ರಕೃತಿ ಕರ್ಷ. ನಾವು ಕೃಷ್ಣನ ಅಂಶ. ಆದ್ರೆ ಈ ಬದ್ಧ ಜೀವಿಗಳು ಬದ್ಧ ಜಗತ್ತಿನಲ್ಲಿ ಈ ಮನಸ್ಸು ಸೇರಿ 5 ಇಂದ್ರಿಯಗಳೊಟ್ಟಿಗೆ ಒಟ್ಟಿಗೆ ಕಷ್ಟಪಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ ಅವನಿಗೆ ಸೂಕ್ಷ್ಮ ಪ್ರಮಾಣದ ಸ್ವಾತಂತ್ರ್ಯವಿರುತ್ತೆ ನೋಡಿ. ಅಂದ್ರೆ ನಮಗೆ ಮೈನ್ಯೂಟ್ ಇಂಡಿಪೆಂಡೆನ್ಸ್ ಉಂಟು, ಸಣ್ಣ ಇಂಡಿಪೆಂಡೆನ್ಸ್. ನಾವು ಎಂತ ಮಾಡ್ತಾ ಇದ್ದೇವೆ? ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಅಜಾಮಿಲನನ್ನು ವಿಷ್ಣುದರು ಕೊಂಡೋಗುವಾಗ ಅಜಾಮಿಲಲ್ಲಿ ಕೂಗ್ತಾನೆ, ಓ ಕೃಷ್ಣ ನಾರಾಯಣ, ನೀನ್ ನನಗೆ ಫ್ರೀಡಮ್ ಕೊಟ್ಟಿದ್ಯಾ, ಅದನ್ನು ಮಿಸ್ಯೂಸ್ ಮಾಡಿದೆ. ನಾನು ಕೃಷ್ಣ ಪ್ರಜ್ಞೆ ಮಾಡ್ಬೇಕಿತ್ತು, ಆದ್ರೆ ನಾನು ಕೃಷ್ಣ ಪ್ರಜ್ಞೆ ಮಾಡ್ಲಿಲ್ಲ. ನೀನ್ ನನಗೆ ಕೊಟ್ಟಿದ್ಯಾ ಇಂಡಿಪೆಂಡೆನ್ಸ್. ನಮ್ಗೆ ಇಂಡಿಪೆಂಡೆನ್ಸ್ ಉಂಟು. ಅಂದ್ರೆ ಈಗ ಪ್ಲೇಟಲ್ಲಿ ಒಂದು ಪ್ಲೇಟಲ್ಲಿ ಗುಲಾಬ್ ಜಾಮೂನ್, ಒಂದು ಪ್ಲೇಟಲ್ಲಿ ಮಲ ಕೊಟ್ರೆ ನಮ್ಗೆ, ನಾವು ಮನುಷ್ಯರು, ನಮ್ಗೆ ಬುದ್ಧಿವಂತಿಕೆ ಉಂಟು, ನಾವು ಗುಲಾಬ್ ಜಾಮೂನ್ ತಿನ್ಬೇಕು. ಆದ್ರೆ ನಮ್ಗೆ ಮನಸ್ಸಿಲ್ಲ. ಗುಲಾಬ್ ಜಾಮೂನ್ ಕೃಷ್ಣ ಪ್ರಜ್ಞೆ, ಮಲ ಅಂದ್ರೆ ಇಂದ್ರಿಯ ಸುಖ. ನಾವು ಬೇಕಂದ್ಲೇ ಕೃಷ್ಣ ಪ್ರಜ್ಞೆ ಬೇಡ, ನಮ್ಗೆ ಮಲ ಬೇಕು. ಮಿಸ್ಟೇಕ್ ಯಾರ್ದು? ಭಗವಂತ ನಮ್ಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ, ಚಾಯ್ಸ್ ಮಾಡುವಂತದ್ದು. ಎಸ್, ಹೇಗೆ ಅಂದ್ರೆ ಅರ್ಜುನನಿಗೆ ಕೂಡ ಹೇಳ್ತಾನೆ ಲಾಸ್ಟಿಗೆ, ಇದನ್ನ ಹೇಳಿದ್ದೇನೆ, ಆದ್ರೆ ನಿನಗೆ ಇಷ್ಟ ಬಂದಾಗಿ ನೀನು ಮಾಡುವಂತ. ಯಥಾ ಇಚ್ಛಸಿ ತಥಾ ಕುರು. ಅವು ಫೋರ್ಸ್ ಮಾಡಲಿಲ್ಲ. ಲಾಸ್ಟಿಗೆ ಅರ್ಜುನ ಹೇಳ್ತಾನೆ, ಎಸ್ ನಾನು ನೀನು ಹೇಳಿದಾಗೆ ಮಾಡ್ತೇನೆ. ಅದೇ ರೀತಿ ನಮ್ಗೆ ಕೂಡ ಭಗವಂತ ಹೇಳಿದಾನೆ, ಆದ್ರೆ ನಾವೆಂತ ಅಂದ್ರೆ ಭಗವಂತ ಹೇಳಿದಾಗೆ ಮಾಡುವುದಿಲ್ಲ. ಇದು ನಮ್ಮ ಸಮಸ್ಯೆ. ನಮ್ಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ, ಮೈನ್ಯೂಟ್ ಇಂಡಿಪೆಂಡೆನ್ಸ್ ನೋಡಿ, ಸ್ವಾತಂತ್ರ್ಯ ಇರುತ್ತದೆ. ಈ ಸೂಕ್ಷ್ಮ ಪ್ರಮಾಣ ಸ್ವಾತಂತ್ರ್ಯ ದುರುಪಯೋಗ ಪಡಿಸುವ ಮೂಲಕ ಅಭಕ್ತರು ಒಂದೆಡೆ ಭಗವಂತನಿಗೆ, ಇನ್ನೊಂದೆಡೆ ಧರ್ಮ ಕಾರ್ಯ ನಿರತರಾಗಿ ಶುದ್ಧ ಭಕ್ತರಿಗೆ ಮತ್ತೆ ಮತ್ತೆ ಅಪರಾಧ ಮಾಡುತ್ತಾ ಇರುತ್ತಾರೆ. ಅಭಕ್ತರು ಶುದ್ಧ ಭಕ್ತರ ಮೇಲೆ ಕ್ರಿಟಿಸೈಸ್ ಮಾಡುವಂಥದ್ದು, ಭಗವಂತನ ಮೇಲೆ ಕ್ರಿಟಿಸೈಸ್ ಮಾಡುವಂಥದ್ದು. ಇದರಿಂದ ಎಂತಾಗ್ತದೆ? ಅವರು ನರಕಕ್ಕೆ ಹೋಗ್ತಾರೆ. ಇದು ಗ್ಯಾರಂಟಿ, ಶಾಸ್ತ್ರದಲ್ಲಿ ಉಂಟು. ದೇ ವಿಲ್ ಗೋ ಟು ದಿ ಡಾರ್ಕೆಸ್ಟ್ ರೀಜನ್ ಆಫ್ ಹೆಲ್. ನರಕದ ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ಯಾರು? ಭಗವಂತನ ಮತ್ತು ಶುದ್ಧ ಭಕ್ತರನ್ನು ಕ್ರಿಟಿಸೈಸ್ ಮಾಡಿದರು. ಅಂತ ಕರ್ಮಗಳ ಫಲವಾಗಿ ಅವರು ಉತ್ಪತ್ತಿ ಮಾಡಲು ಅಶಕ್ತವಾದ ಕ್ಷಾರಮಯವಾದ ನೆಲದಂತೆ ಬಂಜರಾಗಿ ನಿಷ್ಪ್ರಯೋಜಕರಾಗುವರು. ಹಾಗೆ ಬಂಜರ ನೆಲದಲ್ಲಿ ಎಂತಾದ್ರೂ ಕೃಷಿ ಆಗ್ತದ? ಇಲ್ಲ. ಅದರಿಂದ ಅಭಕ್ತರೆಲ್ಲ ಆ ರೀತಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಮನುಷ್ಯ ಜನ್ಮ ಸಿಕ್ಕಿದೆ, ಆದ್ರೆ ಪ್ರಾಣಿಗಳಾಗಿ ಮಾಡುವಂಥದ್ದು. ಮನುಷ್ಯ ಜನ್ಮದಲ್ಲಿ ನಾವು ಶುದ್ಧ ಭಕ್ತರನ್ನು ಮತ್ತೆ ಭಗವಂತನನ್ನು ನಾವು ಪೂಜೆ ಮಾಡ್ಬೇಕು, ಮಾಡುವುದಿಲ್ಲ. ಎಗೇನ್ ಬಿಕಮ್ ಗೋ ಟು ಹೆಲ್, ಎಗೇನ್ ಬಿಕಮ್ ರ್ಯಾಟ್, ಪುನಃ ಮೂಷಿಕ ಭವ. ಎಸ್, ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಜಾಸ್ತಿ ಮಾಡಿದೆ, 20 ನಿಮಿಷ ಆಗಿದೆ. ಓಕೆ, ಹರೇ ಕೃಷ್ಣ. ಯಾರು ಪ್ರಶ್ನೆದಲ್ಲಿ ಕೇಳ್ಬಹುದು? ಎಸ್, ಹರೇ ಕೃಷ್ಣ. ಯಾರ್ದಾರ ಪ್ರಶ್ನೆ ಉಂಟಾ? ಎಸ್, ಚಂದ್ರಿಕಾರ್ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದೇವತೆಗಳಿಗೆ ಭೌತಿಕ ಆಸೆಗಳಿದ್ಮೇಲೆ ಅವರು ತಮ್ಮ ಇಂದ್ರಿಯ ತೃಪ್ತಿಗಳಲ್ಲೇ ತೊಡಗಿದ್ಮೇಲೆ ಅವ್ರು ಹೇಗ್ ದೇವತೆಗಳಾದ್ರು ಪ್ರಭುಜಿ? ಅವ್ರು ನಮ್ಮ ತರ ಹೇಗಾಗುದಂದ್ರೆ, ನೀವು ಕೂಡ ದೇವತೆಗಳಾಗ್ಬಹುದು. ನೀವು ಪುಣ್ಯ ಜಾಸ್ತಿ ಪುಣ್ಯ ಮಾಡಿದ್ರೆ ನೀವು ಸ್ವರ್ಗಲೋಕ ಹೋಗ್ತೀರಿ. ಅಲ್ಲಿ ಹೇಗೆ ಅಂದ್ರೆ, ಜಾಸ್ತಿ ನಾವು ಪುಣ್ಯ ಮಾಡಿದ್ರೆ ಉನ್ನತ ಲೋಕ ಹೋಗ್ತೇವೆ, ಸ್ವರ್ಗಲೋಕ ದೇವತೆಗಳು ಇರುವಂತದ್ದು. ಅಲ್ಲಿ ಎಂತ ಅಂದ್ರೆ, ನಾವು ಹೈಲಿ ಪೊಟೆನ್ಶಿಯಲ್ ಆಗಿ ನಮ್ಗೆ ಜವಾಬ್ದಾರಿ ಕೊಡ್ತಾನೆ ಭಗವಂತ. ತಿಳಿತಾ? ಅಂದ್ರೆ ಅವರು ಭಕ್ತಿ ಮಾಡಿ ದೇವತೆಗಳಾಗಿಲ್ಲ, ಪುಣ್ಯ ಮಾಡಿ ದೇವತೆಗಳಾಗಿದ್ದಾರೆ ನೋಡಿ. ಹೇಗೆ ಅಂದ್ರೆ, ಪಾಯಸ್ ಅಂದ್ರೆ ಈಗ ಹೇಗೆ ಅಂದ್ರೆ, ನಾವು ಎಂತ ಹೇಳುವಂಥದ್ದು, ಬೇಡದ ಆಕ್ಟಿವಿಟೀಸ್ ಮಾಡದೆ ತುಂಬಾ ಇದಾಗಿ ಮತ್ತೆ ಜಾಸ್ತಿ ಪುಣ್ಯ ಮಾಡಿದ್ರೆ ನಮಗೆ ಅಲ್ಲಿ ಅವಕಾಶ ಸಿಗ್ತದೆ ದೇವತೆ ಲೋಕದಲ್ಲಿ. ಹಾಗಾಗಿ ಅದು ದೊಡ್ಡ ವಿಷಯ ಅಲ್ಲ, ದೇವತೆಯಾಗಿ ಸಿಗುವಂತ ದೊಡ್ಡ ವಿಷಯ ಅಲ್ಲ. ಆದ್ರೆ ದೇವತೆ ಕೂಡ ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು. ಬ್ರಹ್ಮ ಹೇಳುವಂತದ್ದು, ಹಿರಣ್ಯಕಶಿಪು ತಪಸ್ಸು ಮಾಡ್ತಾನೆ, ತುಂಬಾ ವರ್ಷ ತಪಸ್ಸು ಮಾಡ್ತಾನೆ. ಮತ್ತೆ ಬ್ರಹ್ಮ ಬರ್ತಾನೆ. ಬ್ರಹ್ಮ ಬಂದ ಕೂಡಲೇ ಅವು ಹೇಳುವಂತ ನನಗೆ ಅಮರ ಆಗ್ಬೇಕಂತ. ಬ್ರಹ್ಮ ಹೇಳ್ತಾನೆ, ನಾನೇ ಅಮರ ಅಲ್ಲ, ನನಗೆ ಸಾವು ಉಂಟು, ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು ನನಗೆ. ಹಾಗಾಗಿ ದೇವತೆ ಆಗುವಂಥದ್ದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಂತಂದ್ರೆ ನಾವು ಭಕ್ತರಾಗುವಂಥದ್ದು ದೊಡ್ಡ ವಿಷಯ. ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ನಾವು ಸಪೋಸ್ ವೈಕುಂಠಕ್ಕೆ ಹೋಗುದಾದ್ರೆ, ನಾವು ಈಗ ಭೂಲೋಕದಲ್ಲಿ ಇದ್ದೇವೆ, ಮೇಲೆ ಭೂವರ್ಲೋಕ ಸ್ವರ್ಗಲೋಕ ಇದನ್ನು ನೋಡಿ ಹೋಗುದಂತೆ. ಇಲ್ಲಿಗಿಂತ 1000 ಪಟ್ಟು
ಜಾಸ್ತಿ ಇಂದ್ರಿಯ ಸುಖ ಅಂತೆ. ಇಲ್ಲಿ ನೀವು 2 ಮಾವಿನ ಹಣ್ಣು ತಿನ್ನುವಾಗ ನಿಮ್ಗೆ ಫುಲ್ ಆಗ್ತದೆ, ಅಲ್ಲಿ ಸ್ವರ್ಗಲೋಕದಲ್ಲಿ 100 ತಿಂದ್ರು ಕೂಡ ಫುಲ್ ಆಗುದಿಲ್ಲ. ಇಂದ್ರಿಯಗಳು ಅಷ್ಟು ಪ್ರಬಲ ಇಂದ್ರಿಯ ಸುಖ ಮಾಡ್ಲಿಕ್ಕೆ. ಮತ್ತೆ ಇಲ್ಲಿ ಕೂಡ ಇಲ್ಲಿ ನಾವು ಎಂತಂದ್ರೆ ಇಲ್ಲಿದು ಹುಡುಗಿಯರಿಗಿಂತ 1000 ಪಟ್ಟು ಜಾಸ್ತಿ ಚಂದ ಅಂತೆ ಸ್ವರ್ಗಲೋಕದಲ್ಲಿ. ಹಾಗಾದ್ರೆ ಎಲ್ಲಿಯಾದ್ರೂ ಅಲ್ಲಿ ಆಸಕ್ತಿ ಅಂದ್ರೆ ಅಲ್ಲಿಯೇ ಹೋಗುವಂಥದ್ದು. ಆದ್ರೆ ಅಲ್ಲಿ ನಿಮ್ಮ ಟೈಮ್ ಆದ ಕೂಡಲೇ ನೀವು ಸಾಯಲೇಬೇಕು. ಆದ್ರೆ ಅಲ್ಲಿ ಲೈಫ್ ಸ್ಪ್ಯಾನ್ ಜಾಸ್ತಿ ಉಂಟು, ಆದ ಕೂಡಲೇ ಸಾಯಲೇಬೇಕು. ತಿಳಿಯಿತಾ? ಹಾ, ಧನ್ಯವಾದಗಳು. ಸರಿ ಕೃಷ್ಣ. ಸರಿ ಕೃಷ್ಣ, ಬೇರೆ ಯಾವ್ದು ಪ್ರಶ್ನೆ? ಸರಿ ಕೃಷ್ಣ, ಯಾರ್ದು ಪ್ರಶ್ನೆ ಇಲ್ಲದಿದ್ರೆ ನಾವು ಮುಕ್ತಾಯ ಮಾಡುವ. ಯಾರ್ದು ಇಲ್ಲ ಅಂದ್ರೆ ಮುಕ್ತಾಯ ಮಾಡುವ. ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ